ನಮಸ್ಕಾರ ಎಲ್ಲರಿಗೂ. ಈ ದಿನ ಗೊತ್ತಿರುವ ವಿಷಯ ಎಲ್ಲರಿಗೂ, ಗಣೇಶ್ ರೈ ಇಷ್ಟು ವರ್ಷ ಹಲವು ಸಂಘ ಸಂಸ್ಥೆಗಳಿಗೆ ತನ್ನನ್ನು ತೊಡಗಿಸಿಕೊಂಡು ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಮಾಡಿದ್ದಾರೆ. ಇಂದು ಅವರು ದುಬೈಯನ್ನು ಬಿಟ್ಟು ತನ್ನ ತಾಯ್ನಾಡಿಗೆ ಹೊರಗುತ್ತಿದ್ದಾರೆ. ಆಗೋಸ್ಕರ ಇಂದು ಅವರನ್ನು ಸನ್ಮಾನ ಮಾಡುತ್ತಿದ್ದೇವೆ ಎಲ್ಲ ಸಂಘಟನೆಗಳ ಪರವಾಗಿ. ದಯವಿಟ್ಟು ಇಂದಿನ ಕೇಂದ್ರ ಬಿಂದು ಆಗಿರುವ ಶ್ರೀಧರಾದ ಗಣೇಶ್ ರೈ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಮಂಜುಳಾ ಗಣೇಶ್ ರೈ ಅವರು ದಯವಿಟ್ಟು ವೇದಿಕೆ ಬಂದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಎಲ್ಲ ಸಂಘಟನೆಯ ಪರವಾಗಿ ಅಧ್ಯಕ್ಷರಾಗಿರುವಂತಹ ಶ್ರೀಧರಾದ ಸರ್ವೋತ್ತಮ್ ಶೆಟ್ಟರು ದಯವಿಟ್ಟು ಸ್ವಾಗತ ಭಾಷಣವನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ನಮಸ್ಕಾರ. ಮಾತಾಡೋಲ್ಲ, ಕನ್ನಡನೇ ಮಾತಾಡೋರು ಕನ್ನಡದಲ್ಲಿ ಕೂಡ ಮಾತಾಡ್ಬೋದು, ತುಳುನಲ್ಲಿ ಕೂಡ ಮಾತಾಡ್ಬೋದು. ಯಾಕಂದರೆ ಭಾಷೆ ತುಳು ಬರದವರಿಗೆ ಕನ್ನಡ ಬರ್ತದೆ, ಕನ್ನಡ ಬರದವರಿಗೆ ತುಳು ಬರ್ತದೆ ಇಲ್ವಾ? ಯಾರಿಗೆ ಬರೋದಿಲ್ಲ? ಮಿಕ್ಸ್ ಮಾತಾಡೋದು. ಇವತ್ತು ಕನ್ನಡ ಮಾತಾಡ್ಬೇಕಾ? ಅದು ಕೆಲವರು ಕನ್ನಡ ಬಾರದವರು ಇದ್ದಾರೆ. ಪ್ರೇಮ್ ಯಾರು ಹೇಳಿದ್ರು ತುಳು ಜಾಸ್ತಿ ಆಗ್ಬಾರ್ದ? ಅವರು ಎಲ್ಲರ ಆಸ್ತಿ. ಕರ್ನಾಟಕದ ಆಸ್ತಿ, ಇಂಡಿಯಾ ಕೂಡ ಆಸ್ತಿ. ಅವರು ಪಡೆಯುತ್ತೆ ಪಡೆ. ಗಣೇಶ್ ರೈ ಮತ್ತು ಮಂಜಳಕ್ಕ. ಗಣೇಶ್ ರೈ ತುಂಬ ಸಮಯದಿಂದ ಹೇಳ್ತಿದ್ದಾರೆ, ನಾನು ಹೋಗ್ತೇನೆ. ಅಂದರೆ ಅವರು ಹೇಳಿದ್ದು ಮಾತ್ರ ಅಲ್ಲ, ಈಗ ಹೋಗ್ತಾ ಇದ್ದಾರೆ. ಅವರು ಹೋಗೋರನ್ನು ಹೀಗೇನೆ ನಾವು ಕಳಿಸಬಾರ್ದು. ಎಲ್ಲ ಸಂಘ ಸಂಸ್ಥೆಗಳು ಒಟ್ಟಾಗಿ ಸಾರ್ವಜನಿಕವಾಗಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕೆಂಬ ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕೈ ಹಾಕಿದ್ದು. ಇಡೀ ಕರ್ನಾಟಕದ ಎಲ್ಲ ಸಂಸಾರವನ್ನು ನಮಗೆ ಕರೆಯಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಅದರ ಕ್ರೀಮ್ ಆಫ್ ದ ಪೀಪಲ್ ಅಂದರೆ ನಾನು ಸತೀಶಣ್ಣ ಅವರ ಹತ್ರ ಹೇಳಿದೆ, ಎಲ್ಲ ಸಂಘ ಸಂಸ್ಥೆಯವರನ್ನು ಅಪ್ರೋಚ್ ಮಾಡಿ ನೀವೇ ಒಂದು ಅದರ ಮುಂದುವರಿಕೆಯನ್ನು ಒರೆಸಬೇಕು ಅಂತ ಹೇಳಿದಾಗ ನಾನು ಊರಿಗೆ ಹೋದೆ. ಒಂದು ವಾರ ಇರಲಿಲ್ಲ. ಅದಕ್ಕಾಗಿ ಅವರು ಎಲ್ಲರನ್ನು ನಿಮ್ಮನ್ನು ಸಂಪರ್ಕಿಸಿದ್ದಾರೆ. ನೀವೆಲ್ಲ ಇವತ್ತು ಬಂದಿದ್ದೀರಿ. ಗಣೇಶ್ ರೈ ಅವರಂಥ ವ್ಯಕ್ತಿ ಹೀಗೇನೆ ಊರಿಗೆ ಹೋಗಬಾರ್ದು. ಅವರು ಇಲ್ಲಿಂದ ಏನಾದರೂ ಕೊಂಡೋಗಬೇಕು. ಏನು ಕೊಂಡು ಹೋಗ್ಬೋದು? ಹಣ ಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ನೀವೇನಾದರೂ ಒಂದು ಗಿಫ್ಟ್ ಕೊಟ್ಟರೆ ಅದನ್ನು ಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ಕೊಂಡು ಹೋಗುವ ವಸ್ತು ಅಂಥದ್ದು, ವಿಷಯ ಅಂಥದ್ದು ನಿಮ್ಮ ಪ್ರೀತಿ ಮತ್ತು ನಿಮ್ಮ ವಿಶ್ವಾಸ. ಅವರಿಗೆ ಬೇರೆ ಏನು ಬೇಡ. ಅವರಿಗೆ ಬೇಕಾದಷ್ಟು ಅವರು ಮಾಡಿದ್ದಾರೆ. ಅವರ ಹೆಂಡತಿ ಮಕ್ಕಳಿಗೆ ಬೇಕಾದಷ್ಟು ಮಾಡಿದ್ದಾರೆ. ಮಕ್ಕಳನ್ನು ಅವರು ಒಂದು ಸರಿದಾರಿಗೆ ತಂದಿದ್ದಾರೆ. ಅವರಿಗೆ ಬೇಕಿರುವುದು ಈಗ ನಿಮ್ಮ ಪ್ರೀತಿ ಮತ್ತು ವಿಶ್ವಾಸ. ಅವರು ಯಾರಿಗೆಲ್ಲ ಕೆಲಸ ಮಾಡಿದ್ದಾರೆ ಅವರು ಮುಂದೆ ಬಂದು ಎರಡು ಒಳ್ಳೆಯ ಶಬ್ದ ಅವರ ವಿಷಯದಲ್ಲಿ, ಅವರ ಸಂಸಾರದ ವಿಷಯದಲ್ಲಿ ಮಾತಾಡಿದರೆ ಅದೇ ಅವರಿಗೆ ಸಂಪತ್ತು. ಅದಕ್ಕೆ ನಾವು ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡದ್ದು. ಊರಿಗೆ ಹೋಗ್ತೇನೆ ಅಂತ ಹೇಳಿದಾಗ ನನಗೆ ತುಂಬ ಬೇಸರ ಆಯಿತು. ಯಾಕಂದರೆ ಅವರನ್ನು ಬೀಳ್ಕೊಡುವುದು ತುಂಬ ದುಃಖದ ವಿಷಯ. ಯಾಕಂದರೆ ಅವರು ಅಷ್ಟು ಕೆಲಸ ಮಾಡಿದ್ದಾರೆ ಇಲ್ಲಿ. ಸತ್ಯ ಹೇಳಬೇಕಾದ್ರೆ ನನ್ನ ಹೆಂಡತಿ ಬಿಟ್ಟು ಹೋದ್ರೆ ನನಗೆ ಬೇಜಾರಿಲ್ಲ, ಅವರು ಬಿಟ್ಟು ಹೋದ್ರೆ ನನಗೆ ತುಂಬ ಬೇಜಾರು. ನನಗೆ ಗೊತ್ತುಂಟು ಆ ರಿಯಾಕ್ಷನ್ ಬರ್ತದೆ ಅಂತೇಳಿ. ಮನೆಯಿಂದ ಬರುವಾಗಲೇ ಅವಳದ್ದು ಹೇಳಿ ಬಂದೆ, ನಾನು ಹೀಗೆ ಹೇಳ್ತೀನಿ ಅಂತೇಳಿ. ಈಗ ಯಾಕಂದ್ರೆ ನಾನು ದುಃಖದ ವಿಷಯ ಹೇಳಿದೆ, ನೀವು ದುಃಖದಲ್ಲಿ ಇರಬಹುದು. ಈಗ ನಗಿಸಿ ಅವರನ್ನು ಕಳಿಸ್ಬೇಕು. ಅದಕ್ಕಾಗಿ ನಾನು ನಾನು
ಹೀಗೆ ಹೇಳಿದ್ದು, ತಮಾಷೆಗೆ ಹೇಳಿದ್ದು, ಬೇಜಾರು ಕಟ್ಟಿಕೊಳ್ಬೇಡ. ಗಣೇಶರವರು ಕೆಲಸ ಮಾಡಿದ ಒಂದು ಸ್ಥಾನ, ಅದೊಂದು ವಿಸ್ತಾರವಾದ ಸ್ಥಾನ. ಹಲವಾರು ಅಸೋಸಿಯೇಷನ್ಸ್ ನನಗೆ ಗೊತ್ತುಂಟು. ಅಬುದಾಬಿ ಕರ್ನಾಟಕ ಸಂಘಕ್ಕೆ ಯಾವತ್ತಿನಿಂದ ಬಂದರೆ ಆವತ್ತಿನಿಂದ ನಮಗೆ ಅವರ ಸಹಾಯ ಹಸ್ತ ಇದ್ದೇ ಇದೆ. ಅಬುದಾಬಿ ಕರ್ನಾಟಕ ಸಂಘ ದುಬೈ, ಕರ್ನಾಟಕ ಸಂಘ ಶಾರ್ಜಾ, ಕರ್ನಾಟಕ ಅನಿವಾಸಿ ಭಾರತೀಯ, ಅಲೈನ್ ಕನ್ನಡ ಸಂಘ, UAE ತುಳುಕೂಟ, ನಮ್ಮ ತುಳುವೆರು, ತುಳು ಸಿರಿ ದುಬೈ, ಧ್ವನಿ ಪ್ರತಿಷ್ಠಾನ ದುಬೈ, ಕನ್ನಡಿಗರು ದುಬೈ, UAE ಬಂಡ್ಸ್, ಬಿಲ್ಲವ ಫ್ಯಾಮಿಲಿ ದುಬೈ, ಬ್ಯಾರಿಸ್ ಕಲ್ಚರಲ್ ಫೋರಂ ದುಬೈ, ಮಂಗಳೂರು ಕೊಂಕಣ್ ದುಬೈ, ಗಮ್ಮತ್ತು ಕಲಾವಿದರು ದುಬೈ, ಯಕ್ಷಮಿತ್ರರು ದುಬೈ, ಪದ್ಮಶಾಲಿ ಸಮುದಾಯ UAE, ಮೊಗವರ್ಸಿ UAE, ಅಂಚಿಗೆಲೆ GSP ಸಮಾಜ UAE, ಬಸವ ಸಮಿತಿ UAE, ಗಾಣಿಗ ಸಮಾಜ UAE, ಕುಲಾಲ ವೃಂದ UAE, ಒಕ್ಕಲಿಗ ಸಮಾಜ UAE, ವಿಶ್ವಕರ್ಮ ಸೇವಾ ಸಮಿತಿ UAE, ಕೊಡಗು ದಕ್ಷಿಣ ಕನ್ನಡ ಗೌಡ ಸಮಾಜ UAE, ಕೊಡಗ ಸಮಾಜ ದುಬೈ, ದೇವಾಡಿಗ ಸಂಘ ದುಬೈ, ಕುಂದಾಪುರ ದೇವಾಡಿಗ ಮಿತ್ರರು ಕದಂ, ರಾಮಕ್ಷತ್ರಿಯ ಸಂಘ UAE, ಮಾರ್ಗದೀಪ ಸಾಂಸ್ಕೃತಿಕ ಸಮಿತಿ UAE, ರಜಕ ಸಮಾಜ UAE, ತುಳು ಪಾತರ್ಗ ತುಳು ಉರಿಪಗ UAE, ವರಮಹಾಲಕ್ಷ್ಮಿ ಪೂಜಾ ಸಮಿತಿ UAE, ಸಾಮಾಜಿಕ ಶ್ರೀ ಸತ್ಯನಾರಾಯಣ ಸಮಿತಿ, ಬ್ರಾಹ್ಮಣ ಸಮಾಜ UAE, ಟಿಯಾ ಸಮಾಜ, ಕರ್ನಾಟಕ ಪತ್ರಕರ್ತರ ಸಂಘ UAE, ಕರ್ನಾಟಕ ಅಸೋಸಿಯೇಷನ್ ಬ್ಲಡ್ ಡೋನರ್ಸ್ ಗ್ರೂಪ್ ದುಬೈ, ಇಂಡಿಯಾ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಸೆಂಟರ್ ಅಬುದಾಬಿ, V4 ನ್ಯೂಸ್, ಹಾಗೆ ಹಲವಾರು ಮಾಧ್ಯಮ ಮಿತ್ರರು. ನೋಡಿ ಎಷ್ಟು ಸಂಘ ಸಂಸ್ಥೆಗೆ ಅವರು ಕೆಲಸ ಮಾಡಿದ್ದಾರೆ. ಈ ಎಲ್ಲ ಸಂಘ ಸಂಸ್ಥೆಗೆ ಅವರ ಸೇವೆ ಅವರು ಕೊಟ್ಟಿದ್ದಾರೆ. ಆಡು ಮುಟ್ಟದ ಸೊಪ್ಪಿಲ್ಲ, ಗಣೇಶರಾಯ ಕೈ ಹಾಕಿದ ಸಂಘ ಸಂಸ್ಥೆಗಳಿಲ್ಲ ಎಂಬ ಗಾದೆಯ ಮುಖಾಂತರ ನಾನು ಶುರು ಮಾಡ್ತಾ ಇದ್ದೇನೆ. ಈ ಒಂದು ಶುಭ ಸಮಾರಂಭಕ್ಕೆ ನಿಮ್ಮನ್ನೆಲ್ಲರನ್ನು ಸ್ವಾಗತಿಸುತ್ತಾ, ಈ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ನಿಮ್ಮನ್ನೆಲ್ಲರನ್ನು ಸ್ವಾಗತಿಸುತ್ತಾ, ಅವರ ಬಗ್ಗೆ ಎರಡು ಮಾತು. ಯಾಕಂದರೆ ಗಣೇಶರಾಯ್ ನನಗೆ ತುಂಬ ಆತ್ಮೀಯರು. ಸಂಘ ಸಂಸ್ಥೆಗಿಂತಲೂ ವೈಯಕ್ತಿಕವಾಗಿ ಅವರು ನನಗೆ ತುಂಬ ಆತ್ಮೀಯರು. ಯಾವುದೇ ಒಂದು ಸಂದರ್ಭ ಬಂದಾಗ ಕೂಡ ಅವರು ನನಗೆ ಫೋನ್ ಮಾಡಿ ನನ್ನ ಸಲಹೆಗಳನ್ನು ಪಡೆದಿದ್ದರು. ನಾನು ಅವರಿಂದ ಹಲವಾರು ಸಲಹೆಗಳನ್ನು ಕೂಡ ಪಡೆಯುತ್ತಾ ಇದ್ದೆ. ಮೊದಲು ಗಣೇಶರಾಯ್ UAEಗೆ ಬಂದಾಗ ಬೇಜಾರು ಮಾಡ್ಕೊಳ್ಳಿ, ಕಥೆ ಬಂದಿದೆ. ಮೊದಲು ಗಣೇಶರಾಯ್ UAE ಬಂದಾಗ ಅವರನ್ನು ನಾನು NMC ಸಮೂಹ ಸಂಸ್ಥೆಗೆ ಇಂಟರ್ವ್ಯೂ ಕಳಿಸಿದೆ. ಆಗ BR ಶೆಟ್ಟರು ಅವರನ್ನು ಕರೆದು ಒಂದು ಆಫರನ್ನು ಕೊಟ್ಟರು. ಅದು ಎಷ್ಟಂತ ಹೇಳೋದಿಲ್ಲ. ಅದೇ ಸಮಯದಲ್ಲಿ ನಮ್ಮ UAE ಬಂಡ್ಸ್ ಒಂದು ಡಿರೆಕ್ಟ್ರಿ ತರುವ ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕಿದೆ. ಮೊದಲ ಮನೆಗೆ UAE ಬಂಡ್ಸ್. ನಾವು ಇದನ್ನ ಕಂಪೆನಿ ಬದರೇನು ಶುರು ಕೆಲಸ ಮಾಡರ್ನ್ ಗ್ರಾಫಿಕ್ಗೆ ಹೋಗಿ ಆ ಡೈರೆಕ್ಟ್ರಿ ಮಾಡುವ ಒಂದು ಉದ್ದೇಶದಿಂದ ಅಲ್ಲಿ ಹೋದ್ರು. ಆಗ ಎಲ್ಲ ಫೋಟೋಗಳನ್ನೆಲ್ಲ ಪರಿಶೀಲನೆ ಮಾಡುವಾಗ BR ಶೆಟ್ಟಿ ಅವರ ಹೆಂಡತಿ ಚಂದ್ರಕುಮಾರಿ BR ಶೆಟ್ಟಿ ಅವರ ಫೋಟೋ ನಮ್ಮ ಹತ್ರ ಇತ್ತು. ಚಂದ್ರಕ್ಕನವರ ಕೂದಲು ಈ ಬದಿಗೆ ಬಿದ್ದಿತ್ತು, ಈ ಕೂದಲು ಈ ಬದಿಗೆ ಬಿದ್ದಿತ್ತು. ಅದು ಫೋಟೋ ಸರಿ ಇಲ್ಲ, ಅದು ಕೂದಲು ಈ ಬದಿಗೆ ಬೀಳಬಾರ್ದು, ಅದು ನಾವು ಬೇರೆ ಫೋಟೋ ಕೇಳಬೇಕಂತ ಹೇಳಿದಾಗ ಅವ್ರ ಹತ್ರ ಬೇರೆ ಫೋಟೋ ಯಾರು ಹೋಗಿ ಕೇಳೋದು. ಇದೇ ಗಣೇಶ ನಮ್ಮ ಮುಂದೆ ಕೂತ್ಕೊಂಡು ಆ ಫೋಟೋವನ್ನು ತಿರುಗಿಸಿ ಹಾಕಿ ಕೂದಲನ್ನು ಕವರ್ ಮಾಡಿಬಿಟ್ರು. ವೈಟ್ ಇರಲಿಲ್ಲ, ಆ ಕೂದಲನ್ನು ಕವರ್ ಮಾಡಿದ್ರು. BR ಶೆಟ್ಟಿ ಹೆಂಡತಿಯ ಫೋಟೋ ಈ ಬದಿ, BR ಶೆಟ್ಟಿ ಫೋಟೋ ಆ ಬದಿ ಹಾಕಿ ಕೂದಲು ಕವರ್ ಆಯಿತು. ಹಿಂದಿನಿಂದ ಅದನ್ನು ನೋಡ್ತಾ ಇದ್ದ ಮಾಡರ್ನ್ ಗ್ರಾಫಿಕ್ನ ಮಾಲಕರು ಏನಬದರದ್ದು ಜೆರೋಮ್ ಸಾಲ್ದಾನ 6 ಮಂದಿ ಅವರಿಗೆ ತುಂಬ ಖುಷಿ ಆಯಿತು. ಇಂಥ ಒಂದು ಕ್ರಿಯಾಶೀಲ ವ್ಯಕ್ತಿ ಓದ್ ಕೆಲಸ ಮಾಡ್ಕೊಂಡು ಗಂಟೆ ಐಕ್ಯತೆ ಕೆಲಸ ಹೆಚ್ಚಿ ನಮ್ಮ ಕಂಪನಿ ಮೇಲೆ ಅವರು ಕೊಟ್ಟ ಆಫರ್ ಅಲ್ಲಿಂದ ಜಾಸ್ತಿ ಇದ್ದ ಕಾರಣ ಅವರು ಮಾಡರ್ನ್ ಗ್ರಾಫಿಕ್ಗೆ ಹೋಗಿ ಕೆಲಸ ಶುರು ಮಾಡಿದರು. ಆ ಪ್ರಯುಕ್ತ ಅವರಿಗೆ ಕೆಲಸ ಸಿಕ್ಕಿತು. ಯಾವುದು ಬಂಡ್ಸ್ ಡೈರೆಕ್ಟರಿಯಿಂದಾಗಿ ಅವ್ರಿಗೆ ಒಂದು ಕೆಲಸ ಸಿಕ್ತು. ಹೌದಲ್ವಾ?
ಸುಮಾರು ವರ್ಷ ಕೆಲಸ ಮಾಡಿದರು. ಅಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರು ನೀವು? 12 ವರ್ಷ ಕೆಲಸ ಮಾಡಿದರು. ಏನೋ ಒಂದು ತಾಪತ್ರೆ ಬಂತು, ಅಲ್ಲಿಂದ ಹೊರಬಿದ್ದರು. ಸುಮಾರು ತಿಂಗಳು ಅವರು ಖಾಲಿದ್ರು. ಆವಾಗ ಗಲ್ಫ್ ಪಬ್ಲಿಕ್ ರಿಲೇಷನ್ NMC ಅಂತಾರೆ, ಗಲ್ಫ್ ಪಬ್ಲಿಕ್ ರಿಲೇಷನ್ನಲ್ಲಿ ಅಲ್ಲಿದ್ದ ಒಬ್ಬರು ಮ್ಯಾನೇಜರ್ ನರಸಿಂಹ ರೈ ಅವ್ರು ಬಿಟ್ಟು ಹೋದ್ರು, ರಿಟೈರ್ ಆಗಿ ಹೋದ್ರು. ಆವಾಗ ಸೀಮಾ BR ಶೆಟ್ಟರ್ ಮಗಳದ್ದು ಒಂದು ವಾಟ್ಸಪ್ ಬಂದು ನನಗೆ, ಮ್ಯಾನೇಜರ್ ರಿಕ್ವೈರ್ಡ್ ಇನ್ GPR ಅಂತ ಹೇಳಿ. ನಾನು ಇವ್ರಿಗೆ ಕೂಡಲೇ ಫೋನ್ ಮಾಡಿ ಹೇಳಿದೆ, ಗಣೇಶ ರೈಕ್ಲೆ GPR ಒಂದು ವೇಕೆನ್ಸಿ ಉಂಟು, ಅಪ್ಲೈ ಮಲ್ಪಲೆ BR ಶೆಟ್ಟರ್ ಪಾತ್ರ ಮಾಡ್ಯಾರ. ಅವು ಅಪ್ಲೈ ಮಲ್ಪದು ഞാൻ BR ಶೆಟ್ಟರ್ ಫೋನ್ ಮಲ್ತ್ಕೊಂಡೆ. ಇಂಜೆಂಜ್ ಒಂದು ವ್ಯಕ್ತಿ ಇಲ್ಲೇರು, ನರಸಿಂಹರಾಯ ಜಾಗಕ್ಕೆ ಫಿಟ್ ಆದಿಲ್ಲೇರು, ಅವೇ ಫೀಲ್ಡ್ ಇಡ್ತಿನಾರು, ಆರೋಗ್ಯ ಕೆಲಸ ಕೊರಿಯರ್ ಇರಿದಾವ ನುಕ್ಸಾನ ಒಂದು ಪಂಡ್ಗೆ ಇಮಿಡಿಯೇಟ್ ಬೋರಾದ ಅಪ್ರೋಚ್ ಆಯ್ತು ಗಣೇಶಗಳು ಆರೋಗ್ಯ ಆ ಸಂಸ್ಥೆ ಕೆಲಸ ಆಂಡು GPR BR ಶೆಟ್ಟರ್ GPR ಕೂಡ ಕೊರಿಯರು ವಿತ್ ಗುಡ್ ಸ್ಯಾಲರಿ. ಅವೇ ಕಂಪನಿಡಾರು ಇದ್ದ ಜೋಕ್ಲೇನು ಕಲ್ಪಯ್ಯರು, ಜೋಕ್ಲೆ ಉದ್ಯೋಗ ತಗೊಂಡು ಮಗಳೇನು ಅರ್ಣ ಸಂಸ್ಥೆ ತಾಗೆಯರು ಇಲ್ಲು ಮಲ್ತೇರು ಗೋರ್ಮೆಂಟದ ಅವೇ ಕಂಪನಿ ಬಿತ್ತು ಬದ್ದದ್ದು ಇತ ರಿಟೈರ್ಡ್ ಆದಾರು ನಮ್ಮ ಊರು ಪೋಂದುಲೇರು ಮಲ್ಲ ಚಪ್ಪಾಳೆ ಅರ್ನೈ ಸಾಹಸ. ಒಂದು ದಾದಾಯಿಗೆ ಪಂಡವಣ್ಣಾಗ ಸಂಘ ಸಂಸ್ಥೆ ಕೆಲಸ ಮಾಡ್ತಂದು ಪರ್ ನಂಕ್ ಇಲ್ಲಡು ಬುಡದಿ ಜೋಕುಲು ನೆರಪೇರು ದಯಗ ಉಂಬೆದಲ್ಲ ಕೆಲಸ ಎನ್ನ ಬಿಡದತ್ತು ಉಂಬೆದಲ್ಲ ಬೇರೆ ಕೆಲಸ ಸಂಘ ಸಂಸ್ಥೆದ ಪಿರೋಡು ಬಲ್ತನಲ್ಲಿ ಮಂಜುಲಕ್ಕ ನಿರ್ತಾರ ಸತ್ಯವನ್ನ ನಿಜ ಆಂಡ ಒಂಜಿ ಏನು ಗೊತ್ತುಂಡೆ ಸಂಘ ಸಂಸ್ಥೆಡು ಏರ್ಲ ಹಾಳಾಗ್ತಿದ್ಯರು. ಸಂಘ ಸಂಸ್ಥೆಗೆ ದುಡಿದವರು ಯಾರು ಹಾಳಾಗಲಿಲ್ಲ. ಹೆಗಡೆಯರು ನಿಮ್ಗೆ ತುಳು ಬರೋದಿಲ್ಲ, ಕನ್ನಡದ ಹೇಳ್ತೀವಿ. ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿದವರು ಮೇಲೆ ಬಂದಿದ್ದಾರೆ. ಈ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಕ್ಕಿಂತ ಆಗಿಯೇ ಅವರಿಗೆ ಇಂತಹ ಕೆಲಸಗಳು ಸಿಕ್ಕಿವೆ, ಇಂತಹ ಹುದ್ದೆಗಳು ಸಿಕ್ಕಿವೆ, ಇಂತಹ ಚಪ್ಪಾಳೆ ಸಿಗ್ತಾ ಉಂಟು ನಿಮಗೆ ಸಂಘ ಸಂಸ್ಥೆ ಕೆಲಸ ಮಾಡೋದಕ್ಕಿಂತ. ಸೊ ಆದ ಕಾರಣ ಸಂಘ ಸಂಸ್ಥೆಯಿಂದಲೇ ಅವರ ವೈಯಕ್ತಿಕ ಜೀವನ ಮೇಲೆ ಬಂದದ್ದು. ನೀವು ವೈಯಕ್ತಿಕವಾಗಿ ನೀವು ಏನೋ ಕಷ್ಟ ಬಂದಿದ್ರ ಸಂಘ ಸಂಸ್ಥೆಗೆ, ಆ ಸಂಘ ಸಂಸ್ಥೆಯಿಂದ ನೀವು ಫಲಾನುಭವಿ ಆಗಿದ್ದೀರಿ ಎಂಬ ವಿಷಯವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ಯಾಕೆ ನಾನು ಹೇಳ್ತೇನೆ ಅಂದ್ರೆ, ಸಂಘ ಸಂಸ್ಥೆಯಲ್ಲಿ ಯಾರು ಹಾಳಾಗ್ಲಿಲ್ಲ. ಮಾಸ್ಟರ್ ಹಿರಣ್ಣನವರನ್ನು ಹೇಳ್ತಾರೆ, ಬದುಕಿ ಸತ್ತವರಂತೆಗಿರಬಾರದು, ಸತ್ತು ಬದುಕಿದವರಂತಿರಬೇಕು. ಈಗ ಕುವೆಂಪುರವರು, ಮಾಸ್ತಿಯವರು, ಅವರು ಸತ್ತು ಬದುಕಿದಂತಿದ್ದಾರೆ. ರಾಜ್ಕುಮಾರ್ ಸತ್ತು ಬದುಕಿನಂತಿದ್ದಾರೆ. ಆ ಹೆಸರನ್ನು ಪಡಿಬೇಕು. ಸತ್ತ ಮೇಲೆ ಸತ್ತು ಸೈತು ರಥಮಲ್ದೆ ನಂಚ ಪಂಡ್ರಲ್ಲಿ ಸೈತದಲ್ಲ ఆయన ನೆನಪು ನಂಗೆ ಬರಡು. ಗಣೇಶನೇ ಯಾವ ಊರು ಹೋಗಿಡ್ಲ ನಂಗೆ ಮಾತಾಡ ಬರಡು. ಯಾವ ಊರಿಗೆ ಹೋದ್ರು ನಮ್ಗೆ ಎಲ್ಲರಿಗೂ ಅವರ ನೆನಪು ಬರಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಹೆಚ್ಚಿಗೆ ಮಾತಾಡೋದಿಲ್ಲ, ಯಾಕಂತ ಇನ್ನು ಹೆಚ್ಚು ಮಾತಾಡೋರಿದ್ದಾರೆ. ಗಣೇಶ ರೈ ಮತ್ತು ಮಂಜುಳಕ್ಕ ನನಗೆ ಗೊತ್ತುಂಟು. ಮೊದಲು ಅವರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರು, ಒಳ್ಳೆ ಭವಿಷ್ಯ ಅವರಿಗೆ ಉಂಟು, ಅವರನ್ನು ಒಳ್ಳೆ ದಾರಿಗೆ ಅವರು ತಾಗಿದ್ದಾರೆ. ಮತ್ತೊಂದು ವಿಷಯ, ಇಂಪಾರ್ಟೆಂಟ್ ವಿಷಯ ನಾನು ಹೇಳಲಿಕ್ಕಿದ್ದೇನೆ. ನನ್ನ ಮಕ್ಕಳು ನನ್ನ ಒಟ್ಟಿಗೆ ಬರೋದಿಲ್ಲ, ಹೆಚ್ಚಿನವರ ಮಕ್ಕಳು ಅವರೊಟ್ಟಿಗೆ ಬರೋದಿಲ್ಲ. ಆದರೆ ಅವರ ಮಕ್ಕಳು ಅವರ ಸಂಘ ಸಂಸ್ಥೆಯ ಹಿಂದೆ ಇದ್ದಾರೆ. ಮೋನಿಶ್ ಮತ್ತು ಐಶ್ವರ್ಯ ಅವರು ಎಲ್ಲಿ ಹೋದ್ರು ಒಬ್ಬ ಕ್ಯಾಮರಾ ಇಟ್ಕೊಳ್ತಾನೆ, ಮತ್ತೊಬ್ಬಳು ಲ್ಯಾಪ್ಟಾಪ್ ಇಟ್ಕೊಳ್ತಾಳೆ, ಅವರ ಹಿಂದೆ ಹೋಗ್ತಾ ಇದ್ದಾರೆ. ಅವರ ಒಟ್ಟಿಗೆ ಸಂಘ ಸಂಸ್ಥೆ ಕೆಲಸ ಮಾಡ್ತಾ ಇದ್ದಾರೆ. ಇದು ಬಹಳ ಅಪರೂಪದ ಸನ್ನಿವೇಶ ನಮಗೆ ನೋಡಿ ಸಿಗುವುದು. ಯಾರ ಮಕ್ಕಳು ತಂದೆ ತಾಯಿ ಒಟ್ಟಿಗೆ ಹೋಗುದು, ನಿನ್ನ ಸಂಘ ಸಂಘದ ಈರೆ ಪಸಂದ್ ಎಂಕಲೆ ಬೊಡ್ಚಿ, ಇರ್ನ ಸಮಾಜ ಸೇವೆ ಇದೇ ಕಾರಣ ಎಂಕಲೆ ಬೊಡ್ಚಿ ಪಂಪಿನ ಜನಕಲೇ ಜಾಸ್ತಿ ಇವರು ಇತರ ಯಂಗರ್ ಜನರೇಷನ್ ಅಂಚಾದಪ್ಪನಾಗ ಮೋನಿಸಿಲ್ಲ ಐಶ್ವರ್ಯ ಅಲ್ಲ ಆಗಲ್ಲ ಪಿರವಡೆ ಇದ್ದೀರಿ. ಆಗಲೇ ಒಂಜಿ ಉತ್ತಮ ಸಂಸ್ಕೃತಿ ಯಾರು ತೈಪದರು, ಕನ್ನಡ ತುಳು ಸಂಸ್ಕೃತಿ ಯಾರು ಕಲ್ಪದರು, ಅವರು ಇದ್ದೆಲ್ಲ ಮೂಲರು ಪ್ರತಿ ಕಾರ್ಯಕ್ರಮ ನಮಗಲ್ಲಿ ತೋಂದಿಲ್ಲ ಅಂಚದಪ್ಪನಾಗ ಸಂಘ ಸಂಸ್ಥೆಗೆ ಇರ್ನ ಇಡೀ ಸಂಸಾರನೇ ಇರು ಇನ್ನೊಂದು ತ್ಯಾಗ ಬಂದರು. ದೇವರನ ಆಶೀರ್ವಾದ ನಿಗಲಿಗೆ ಆ ಜೋಕಲ್ನ ಭವಿಷ್ಯ ಎಡ್ಡ ಉಪ್ಪಾಡು ಬಣದ ಆ ದೇವರ ಪ್ರಾರ್ಥನೆ ಮಾಡ್ತಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು 2 ಮಾತು ಮುಗಿಸ್ತೇನೆ. ವೇದಿಕೆ ಖಾಲಿ ಉಂಟು, ಯಾರಿಗೆ ಮಾತಾಡ್ಲಿಕ್ಕೆ ಉಂಟು ಮುಂದೆ ಬಂದವರ ಬಗ್ಗೆ ಮಾತಾಡಬೇಕು. ಅವರು ಹೊತ್ತುಕೊಂಡು ಹೋಗುವುದು ನಿಮ್ಮ ಒಳ್ಳೆಯ ಮಾತುಗಳನ್ನು. ದಯವಿಟ್ಟು ಮುಂದೆ ಬನ್ನಿ ಎಲ್ಲರೂ. ಧನ್ಯವಾದ. ಮೊದಲನೇದಾಗಿ KNRI ಮತ್ತೆ ಕನ್ನಡ ಪಾಠಶಾಲೆ ಇವರು ಜಂಟಿಯಾಗಿ ಬನ್ನಿ ಸರ್. ಶಶಿಧರ್ ನಾಚಪ್ಪ ಅವರು ಮಾತಾಡ್ತಾ ಇದ್ದಾರೆ.
ಎಲ್ಲರಿಗೂ ನಮಸ್ಕಾರ. ನೆರೆದಿರುವ ಎಲ್ಲ ಕನ್ನಡಿಗರಿಗೂ, ಕರ್ನಾಟಕ ಪರ ಸಂಘಟನೆಗಳ ಪದಾಧಿಕಾರಿಗಳಿಗೂ, ಹಿರಿಯರಿಗೂ, ಸ್ನೇಹಿತರಿಗೂ, ಕರ್ನಾಟಕ NRI ಫೋರಂ UAE, ಕನ್ನಡ ಪಾಠಶಾಲೆ ದುಬೈ ಹಾಗೂ ಕರ್ನಾಟಕ ಸಂಘ ದುಬೈ ಪರವಾಗಿ ನಮಸ್ಕಾರ ಹೇಳ್ತಾ, ಈ ಕಾರ್ಯಕ್ರಮ ಇಂದು ನಡೀತಾ ಇರೋ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲರ ಮನೆಗಳಲ್ಲಿ ಎರಡು ಥರದ ಭಾವನೆಗಳಿದೆ. ಒಂದು ಬೇಸರ, ಒಂದು ಸಂತೋಷ, ಎರಡು ಮಿಕ್ಸ್ ಆಗಿರುವಂಥ ಒಂದು ಸಂದರ್ಭ ಇದು. ಬೇಸರ ಅಂದರೆ ಗಣೇಶಣ್ಣ ಇಲ್ಲಿಂದ ಹೋಗ್ತಾ ಇದ್ದಾರೆ, ಆದರೆ ಸಂತೋಷ ಅಂದರೆ ತಾಯ್ನಾಡಿಗೆ ಹೋಗಿ ಅವರ ಪ್ರತಿಭೆ, ಅವರ ಸೇವೆಯನ್ನ ತಾಯ್ನಾಡಿಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಅದು ಸಂತೋಷ. ಆದರೆ ತಕ್ಷಣಕ್ಕೆ ಅವ್ರನ್ನ ಮೀಟ್ ಮಾಡುವಂಥ ಅವಕಾಶ ಇಲ್ಲಿಲ್ಲ ಅನ್ನೋದು ಮಾತ್ರ ನಮಗಾಗುವಂಥ ಬೇಸರ. ಇಂಥ ಕಾರ್ಯಕ್ರಮದಲ್ಲಿ ಇವರು ನಮ್ಮ ಕನ್ನಡ ಪಾಠಶಾಲೆಗೆ ಕೊಟ್ಟ ಉತ್ತೇಜನ ಮತ್ತು ಕರ್ನಾಟಕ NRI ಫೋರಂನಲ್ಲಿ ವಹಿಸಿದಂತಹ ಜವಾಬ್ದಾರಿ ಹಾಗೂ ಮುಂದೂಡಿಕೆಯನ್ನು ಶ್ಲಾಘಿಸಬೇಕು ಅನ್ನೋದು ನಮ್ಮ ಕರ್ನಾಟಕ NRI ಫೋರಂನ ಅಧ್ಯಕ್ಷರಾದಂಥ ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಇಲ್ಲಿ ಇರಬೇಕಾಗಿತ್ತು. ಇವತ್ತು ತುರ್ತು ಮತ್ತು ಪೂರ್ವ ನಿರ್ಧರಿತ ಕಾರ್ಯಗಳಿದ್ದರಿಂದ ಅವರು ಹೋಗಲೇಬೇಕಾದ್ರಿಂದ ಅವರು ನನಗೆ ಫೋನ್ ಮಾಡಿ, ನೀವು ಕರ್ನಾಟಕ NRI ಫೋರಂನ ಒಂದು ಅಭಿನಂದನಾ ಪತ್ರವನ್ನು ಅಲ್ಲಿ ನೆರೆದಿರುವ ಎಲ್ಲರಿಗೂ ಓದಿ ತಿಳಿಸಿ ಮತ್ತು ನಮ್ಮ ಪ್ರೋಟೋಕಾಲ್ ಪ್ರಕಾರ ಅವರಿಗೆ ಅದನ್ನು ತಲುಪಿಸಿ ನಾನು ಬರೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಸಂದೇಶನ ಪ್ರವೀಣ್ ಶೆಟ್ಟಿ ಅವರು ನನಗೆ ಹೇಳಿದ್ದಾರೆ. ಅದರ ಪ್ರಕಾರ ನಾನು ಕರ್ನಾಟಕ NRI ಫೋರಂನ ಅಭಿನಂದನಾ ಪತ್ರವನ್ನು ನಿಮ್ಮೆಲ್ಲರಿಗೂ ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಕರ್ನಾಟಕ NRI ಫೋರಂನ ಸರ್ವ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರ ಪರವಾಗಿ. ಶ್ರೀ ಗಣೇಶ್ ರೈ, ದುಬೈ UAE, ಅಭಿನಂದನಾ ಪತ್ರ. ಸಂಯುಕ್ತ ಅರಬ್ ಸಂಸ್ಥಾನದಲ್ಲಿ ನೆಲೆಸಿರುವ ಎಲ್ಲ ಕನ್ನಡಿಗರ ಹೃದಯದಲ್ಲಿ ವಿಶೇಷ ಸ್ಥಾನ ಗಳಿಸಿರುವ ಶ್ರೀ ಗಣೇಶ್ ರೈರವರ ಇಲ್ಲಿನ ಬದುಕು ಸಂಪೂರ್ಣ ಸಾರ್ಥಕತೆ ಪಡೆದುಕೊಂಡಿದ್ದು, ಶ್ರೀಯುತರು ಈ ನಾಡಿನ ಎಲ್ಲ ಕರ್ನಾಟಕ ಪರ ಸಂಘ ಸಂಸ್ಥೆಗಳಿಗೆ ನಿಸ್ವಾರ್ಥ ಸೇವೆ ಸಲ್ಲಿಸಿ ಮುಂಚೂಣಿಯಲ್ಲಿರುವ ಸಹೃದಯಿ ಕನ್ನಡಿಗ. ಶ್ರೀ ಗಣೇಶ್ ರೈ ರವರು ಕರ್ನಾಟಕ ಅನಿವಾಸಿ ಭಾರತೀಯ ಸಂಸ್ಥೆ UAEಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಸಂಸ್ಥೆಯ ಸಂವಿಧಾನ ರಚನೆಯಲ್ಲಿ ಬಹುಮುಖ್ಯವಾದ ಪಾತ್ರ ವಹಿಸಿ ಸಕ್ರಿಯವಾಗಿ ಕೊಡುಗೆ ನೀಡಿದ ತಮಗೆ ವಿದಾಯ ಹೇಳುವುದಾದರೂ ಕಷ್ಟವಾದರೂ ಕೂಡ ತಮ್ಮ ತಾಯ್ನಾಡಿಗೆ ಹಿಂದಿರುಗುವ ನಿರ್ಧಾರವನ್ನು ಸಮರ್ಥಿಸುತ್ತಾ ನಿಮ್ಮ ಮುಂದಿನ ಜೀವನ ಸುಖಮಯವಾಗಿರಲಿ ಮತ್ತು ತಮ್ಮ ಎಲ್ಲ ಕನಸುಗಳು ನನಸಾಗಲಿ ಎಂದು ಕರ್ನಾಟಕ ಅನಿವಾಸಿ ಭಾರತೀಯ ಸಂಸ್ಥೆ UAEಯ ಸರ್ವ ಪದಾಧಿಕಾರಿಗಳ ಪರವಾಗಿ ಹಾರೈಸುತ್ತಿದ್ದೇನೆ. ವಂದನಾ ಪೂರ್ವಕ ವಿದಾಯಗಳೊಂದಿಗೆ ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಹಾಗೂ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿ. ಈ ಅಭಿನಂದನೆಗಳನ್ನು ಕರ್ನಾಟಕ NRI ಫೋರಂನ ಉಪಾಧ್ಯಕ್ಷರಿಗೆ ಅದೇ ಸಂಸ್ಥೆಯ ಪರವಾಗಿ ನಾನು ನಿಮಗೆ ಸಲ್ಲಿಸಕ್ಕೆ ಬಂದಿದ್ದೇನೆ. ಧನ್ಯವಾದ. ಈಗ ಕರ್ನಾಟಕ ಸಂಘ ಅಲ್ಲೇ ಮುರಳಿ ಅಥವಾ ಮೇಡಮ್ ಕಾಮಿನಿ ಎರಡು ವಿಷಯ ಮಾತಾಡ್ತಾರಂತೆ, ಬನ್ನಿ ದಯವಿಟ್ಟು. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಎಲ್ಲ ಕಾರ್ಯಕರ್ತರಿಗೂ ಅಲೈನ್ ಕನ್ನಡ ಸಂಘದ ಪರವಾಗಿ ಪೂರ್ವಕ ಧನ್ಯವಾದಗಳು. ಶ್ರೀಯುತ ಗಣೇಶ್ ರಾಯರವರ ಸಾಧನೆಗಳ ಪುಸ್ತಕವನ್ನು ಈಗ ತಾನೇ ನೋಡ್ತಾ ಇದ್ವಿ. ನಿಜವಾಗ್ಲೂ ಅವರ ಸಾಧನೆಗಳನ್ನು ನೋಡಿದ್ರೆ ಇಷ್ಟು ಪ್ರತಿಭಾವಂತ ವ್ಯಕ್ತಿ. ಆದರೆ ಅವರು ಹಾಗೂ ಅವರ ಪತ್ನಿ ಶ್ರೀಮತಿ ಮಂಜುಳಾರವರು ಅಲೈನ್ ಕನ್ನಡ ಸಂಘಕ್ಕೆ ಬಂದು ನಮಗೆಲ್ಲರಿಗೂ ಅವರಿಗೆ ತುಂಬ ಅಚ್ಚುಮೆಚ್ಚಾಗಿದ್ದು ಅವರ ಸರಳ ಸ್ವಭಾವ ಹಾಗೂ ಸ್ನೇಹಪೂರ್ವಕ ನಡವಳಿಕೆ. ದೇವರು ಅವರಿಗೆ ಹಾಗೂ ಅವರ ಕುಟುಂಬದವರಿಗೆ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ. ಹಾಗೆ ಅವರ ಸಾಧನೆಗಳು ಹೀಗೆ ಮುಂದುವರಿಯಲಿ ಎಂದು ಅಲೈನ್ ಕನ್ನಡ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಹಾರೈಸುತ್ತೇನೆ. ಹಾಗೂ ನಮ್ಮ ಅಲೈನ್ ಕನ್ನಡಕ್ಕೆ ಸೊಗಸಾದ ಭಿತ್ತಿ ಚಿತ್ರವನ್ನು ಮಾಡಿಕೊಟ್ಟು ನಮ್ಮ ಕಾರ್ಯಕ್ರಮಗಳಿಗೆ ಬಂದು ಯಾವಾಗಲೂ ಪ್ರೋತ್ಸಾಹ ಕೊಡ್ತಿರುವ ಶ್ರೀಯುತ ಗಣೇಶ್ ರಾಯರವರಿಗೆ ನಮ್ಮ ಅಲೈನ್ ಕನ್ನಡ ಸಂಘದಿಂದ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನು ಮುಂದೆ
KNRI ಪರವಾಗಿ ಪ್ರಭಾಕರ್ ಅಂಬಲ್ತಾರೆ. ಈಗ ನನ್ನ ಆತ್ಮೀಯ ಬಂಧುಗಳೇ, ನಿಜಕ್ಕೂ ಗಲ್ಫ್ ಜೀವನ 24 ವರ್ಷದ ನಾನು 24 ವರ್ಷ ಸಂಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಶ್ರೀ BK ಗಣೇಶಯ್ಯವರು ಮೀಟ್ ಆಗಿದ ನಂತರ ಅಲ್ಲಿಂದ ಇಲ್ಲಿಯವರೆಗೆ ನಿಜಕ್ಕೂ ನಮ್ಮಿಬ್ಬರ ವೈಯಕ್ತಿಕ ಹಾಗೂ ಕುಟುಂಬಿಕ ಪರವಾಗಿ ಫ್ಯಾಮಿಲಿ ರಿಲೇಶನ್ಶಿಪ್ ಕೂಡ ಬಹಳ ಉತ್ತಮವಾದ ರೀತಿಯಲ್ಲಿ ದೇವರಿಂದ ನಡೆದು ಬಂದಿತ್ತು. ಇದೆಲ್ಲ ನೋಡಿ ನಾನು ಅವರಿಗೆ ಮೊದಲನೇ ಹೇಳ್ತಾ ಇರೋದು, ಶ್ರೀ BK ಗಣೇಶರೈ ಎಂಬ ಅತ್ಯುತ್ತಮ ಕನ್ನಡಿಗ ಈ ರೀತಿ ಬೆಳಗಲು ಕಾರಣ ಶ್ರೀಮತಿ ಮಂಜುಳಕ್ಕ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ಒಂದು ಮನುಷ್ಯ ಒಂದಿನ ನಿದ್ರೆ ಕಟ್ತಿರ್ಬೋದು, 2 ದಿನ ನಿದ್ರೆ ಕಟ್ತಿರ್ಬೋದು, ಊಟ ಬೇಡ ನಿದ್ರೆ ಇಲ್ಲದ ಪರಿಸ್ಥಿತಿ ಬಂದಾಗ ಕೂಡ ಸೈನ್ಸ್ ನಿಲ್ತಾರಲ್ಲ, ನಿಜಕ್ಕೂ ಗಣೇಶರಿಯಾಗಿ ಮಾಡಿರೋದು ಮಂಜುಳಕ್ಕ. ಟು ಬಿ ಫ್ರಾಂಕ್ಲಿ ಹೇಳ್ತಾ ಇದ್ದೇನೆ, ನಾನು ಅವರ ಫ್ಯಾಮಿಲಿ ರಿಲೇಶನ್ಶಿಪ್ ಅಷ್ಟು ಕ್ಲೋಸ್ ಇದ್ದ ಕಾರಣ ಹೇಳ್ತಾ ಇರೋದು. ಈಗ ಪ್ರತಿಯೊಂದು ಸಾಮಾಜಿಕ ಕ್ಷೇತ್ರಕ್ಕೆ ಒಂದು ಸರ್ವೋತ್ತಮಣ್ಣ ಈ ರೀತಿ ಏನಾಗದಿದ್ರೆ ಅದ್ರ ಹಿಂದೆ ಅಕ್ಕನ ಕೈ 100ಕ್ಕೆ 100 ಬಾಲು. ಯಾಕಂದ್ರೆ 2.5 ಗಂಟೆ ಬರೋದು, 3 ಗಂಟೆ ಬರೋದು, ಬರ್ಲಿಕ್ಕೆ ಇಲ್ಲ, ಫೋನ್ ಮಾಡ್ಲಿಕ್ಕಿಲ್ಲ. ಈ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆ ಮಾಡುವ ಪ್ರತಿಯೊಂದು ವ್ಯಕ್ತಿಯು ಅನುಭವಿಸೋದು ಅವರು ಯಾರೆಲ್ಲ ಸಾಮಾಜಿಕ ಕ್ಷೇತ್ರದಲ್ಲಿ ಒಂದು ಗೆದ್ದಿದ್ದಾರೆ ಅದ್ರ ಹಿಂದೆ ಅವರ ಧರ್ಮಪತ್ನಿಯವರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾವುದೇ ವ್ಯಕ್ತಿ ಬೇಕಿದ್ದು ನೋಡೋಣ, ಮನೆಯಿಂದ ಬೆಂಬಲ ಸಿಕ್ಕಿಲ್ಲ, ಅವರ ಸೋಷಿಯಲ್ ಲೈಫು ಇಲ್ಲ, ಅವನ ಲೈಫ್ ಇರಲ್ಲ. ಅದ ಕಾರಣ ಮೊತ್ತವಾಗಿ ಮಂಜುಳಕ್ಕೆ ಹೇಳ್ತಾ ಇದ್ದೇನೆ. ಅದೇ ರೀತಿ ಕಳೆದ 47 ವರ್ಷದಿಂದ ಈ ಕಡೆ 77 ವರ್ಷದಿಂದ ನಮ್ಮ ದೇಶದಲ್ಲಿ ಬಹಳಷ್ಟು ರಾಷ್ಟ್ರಪತಿಗಳು ಬಂದೋಗಿದ್ದಾರೆ, ಬಹಳಷ್ಟು ಬಂದಿದ್ದಾರೆ. ಆದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನು ಮಾತ್ರ ಇಡೀ ಭಾರತೀಯರು ತನ್ನ ಮನದಾಳದಲ್ಲಿ ಇಟ್ಟುಕೊಂಡಿದ್ದಾರೆ. ಹಾಗೆ ಗಲ್ಫ್ ರಾಷ್ಟ್ರದಲ್ಲಿ ಬಹಳಷ್ಟು ಕನ್ನಡಿಗ ನೇತಾರರು ಬರ್ತಾರೆ ಹೋಗಿದ್ದಾರೆ. ಆದ್ರೆ ಸಾಮಾಜಿಕ ಕ್ಷೇತ್ರದಲ್ಲಿ ಕನ್ನಡಿಗರ ಮನೆ ಮಾತಾಗಿಯೂ ಮನದಾಳದಲ್ಲಿ ಸ್ಥಾಪನೆಗಳು ಮಾಡಿರುವಂತ ಏಕೈಕ ವ್ಯಕ್ತಿ ಶ್ರೀ BK ಗಣೇಶರೈ ಅಂತ ಹೇಳಲಿಕ್ಕೆ ನಾನು ಉಪಯೋಗ ಮಾಡ್ತೇನೆ. ಎಲ್ಲ ರಾಜಕೀಯ ಪಕ್ಷದವರಾಗಿ ಬಹಳ ಕ್ಲೋಸ್ ಇದ್ದಾರೆ ಅವರು, ಆದ್ರೆ ಅವ್ರಿಗೆ ರಾಜಕೀಯ ಇದೆ ವೈಯಕ್ತಿಕವಾಗಿ ಹೊರತು ಅದವರು ಇದುವರೆಗೆ ತೋರಿಸ್ಕೊಂಡಿಲ್ಲ. ನನ್ನ ಫೇಸ್ಬುಕ್ ಕಮೆಂಟ್ ಅಲ್ಲಿ ಕೆಲವೊಮ್ಮೆ ಅವ್ರು ರಿಯಾಕ್ಟ್ ಆಗ್ಬಿಡ್ತಾರೆ. ಅದು ಬಿಟ್ರೆ ಬೇರೆ ಯಾವುದೋ ಒಂದು ರಾಜಕೀಯವಾದಂತ ರೀತಿಯಲ್ಲಿ ಅವರು ಪ್ರತಿಕ್ರಿಯೆ ಮಾಡಿಲ್ಲ. ಅವರ ಮುಂದಿನ ಭವಿಷ್ಯ ಖಂಡಿತ ನನಗೆ ಗೊತ್ತಿದೆ. ದೇವರದಿಂದ ಅವರು ಬಹಳಷ್ಟು ಸಮಸ್ಯೆಗಳು ಕೂಡ ಎದುರಿಸಿದ್ದಾರೆ. ಜಾಬ್ ಕಳ್ಕೊಂಡು ಅದು ಎದುರಿಸುವಂತ ಸನ್ನಿವೇಶ ಕೂಡ ನಾನು ನೋಡಿದ್ದೇನೆ. ಅದೆಲ್ಲ ಯಶಸ್ವಿಯಾಗಿ ನನಗೆ ಬಹಳ ಹೆಮ್ಮೆ ಇದೆ, ನನಗೆ ಸಂತೋಷ ಇದೆ. ಇಲ್ಲಿ ನನ್ನ ಆತ್ಮೀಯರೆಲ್ಲ ಹೇಳಿದ್ರು ಒಂಥರ ಬೇಸರ ಆಗುತ್ತೆ. 100ಕ್ಕೆ 100 ಬಾರಿ ನನಗೆ ಬೇಸರ ಇಲ್ಲ. ಯಾಕಂದ್ರೆ ಜೀವನದಲ್ಲಿ ಯಶಸ್ವಿಯಾಗಿ ಹಿಂದಿರುಗುವಂತ ವ್ಯಕ್ತಿಯವರು ಸೋತ್ಕೊಂಡಲ್ಲ, ಜೀವನದಲ್ಲಿ ಈ ಸಮುದ್ರೋತ್ತರ ಜೀವನವನ್ನು ಸಾಗಿಸಿ ಯಶಸ್ವಿ ಪಡೆದು ಸಂಪೂರ್ಣ ಯಶಸ್ವಿಯೊಂದಿಗೆ ಅವರು ಹಿಂದೋಗ್ತಾ ಇದ್ದಾರೆ. ದೊಡ್ಡದು ಚಪ್ಪಾಳೆ ಇದು ಸಾಧನೆ ಆಗಿದೆ. ಶ್ರೀ BK ಗಣೇಶರೈ ಅವರ ಮುಂದಿನ ಭವಿಷ್ಯ ಬಹಳ ಸುಂದರವಾದಂಥ ಭವಿಷ್ಯ ಇರಲಿ. ನನ್ಗೆ ಗೊತ್ತಿದೆ ಇದಕ್ಕೂ ಹೆಚ್ಚಾದಂಥ ರೀತಿಯಲ್ಲಿ ಉತ್ತಮವಾದಂಥ ಜೀವನ ತನ್ನ ತಾಯಿನಾಡಿನ ಅವರಿಗೆ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದಾಗಬೇಕು. ದೇವರು ಅದಕ್ಕೆ ಎಲ್ಲ ರೀತಿಯ ಅನುಕೂಲತೆ ಕೊಡ್ಲಿ. ಕರ್ನಾಟಕ NRI ಫೋರಮಿನ ಸರ್ವ ಪದಾಧಿಕಾರಿಗಳ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿದರೆ. ಮಂಜುಳಕ್ಕ ತಪ್ಪು ಮಕ್ಕಳಿಗೆ ಅವರು ತನ್ನ ಮಕ್ಕಳೊಟ್ಟಿಗೆ ಆಡಿದವರು, ಮಕ್ಕಳಿಗೂ ಕೂಡ ಅವರೆಲ್ಲ ಈಗ ಉದ್ಯೋಗದಲ್ಲಿದ್ದಾರೆ, ಆದ್ರೂ ತನ್ನ ಮಕ್ಕಳೊಟ್ಟಿಗೆ ಓಡಾಡಿದಂಥ ಮಕ್ಕಳವರು, ಅವರಿಗೂ ಕೂಡ ಒಳ್ಳೆ ಉತ್ತಮವಾದಂತಹ ಭವಿಷ್ಯ ಬೇಕು. ನಿರಂತರವಾಗಿ ಎಲ್ಲಾ ಸಂಘದ ಸಂಸ್ಥೆಗಳೊಂದಿಗೆ ಸಂಪರ್ಕದಲ್ಲಿ ಇಟ್ಕೊಳ್ಬೇಕು. ನೀವು ನಿಮ್ಮ ಸಹಾಯ ಎಲ್ಲರಿಗೂ ಮಾರ್ಗದರ್ಶನ ದೂರವಾಣಿ ಮೂಲಕ ಆದರೂ ನೀಡಬೇಕಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದಾರೆ. ಧನ್ಯವಾದ. ಇನ್ನು ಮುಂದೆ ಬ್ಯಾರಿ ಕಲ್ಚರ್ ಪರವಾಗಿ ಮಿಸ್ಟರ್ ಲತೀಫ್ ಮುಲ್ಕಿ. ನಮಸ್ಕಾರ. ಆನ್ ಬಿಹಾಫ್ ಆಫ್ ಪ್ಯಾರಿಸ್ ಕಲ್ಚರ್ ಅಫೇರ್ ಆಫ್ ದುಬೈ. ಇವತ್ತಿನ ಕಾರ್ಯಕ್ರಮದೆಲ್ಲರಿಗೂ ಗೊತ್ತುಂಟು ಏನಂತ ಹೇಳಿದರೆ, ನನಗೆ ಮೊನ್ನೆ ನಾನು ಇಲ್ಲಿ ಇರಲಿಲ್ಲ, ನಾನು ಔಟ್ ಆಫ್ ಸ್ಟೇಷನ್ ಒಮಾನಲ್ಲಿದ್ದೆ. ನನಗೆ ಸತೀಶ್ ಪೂಜಾರಿ ಅವರು ನನಗೆ ಕಾಲ್ ಮಾಡಿದರು. ಆಗ ವಿಷಯವನ್ನು ಹೇಳಿದ್ರು, ಈಗ ಗಣೇಶರೈಯರ ವಿಷಯವನ್ನು. ಆಗ ನಾನು ಆಗಲೇ ಹೇಳಿದೆ, ನಾನು ಗಣೇಶರೈ ಅಂತ ಹೇಳುವಾಗ ನಮ್ಮದು ಇವತ್ತಿನದಲ್ಲ, ಒಂದು 10-17 ವರ್ಷದಿಂದ ಪ್ಯಾರಿಸ್ ಕಲ್ಚರಲ್ ಫೋರಮಿಗೆ ಅವರು ಕೊಟ್ಟಂತಹ ಆ ಕೊಡುಗೆ ನಾನು ನಿಮ್ಮ ಹತ್ರ ಅಲ್ಲ, ಎಲ್ಲರಿಗೂ ಗೊತ್ತುಂಟು. ನಮ್ಮದು ಪ್ಯಾರಿಸ್ ಕಲ್ಚರಲ್ ಫಾರಮಿನ ಯಾವ ಫಂಕ್ಷನ್ ಇರಲಿ, ಸ್ಪೋರ್ಟ್ಸ್ ಡೇ ಇರಲಿ, ಬ್ಲಡ್ ಡೊನೇಷನ್ ಕ್ಯಾಂಪ್ ಇರಲಿ, ಇಫ್ತಾರ್ ಇರಲಿ, ಯಾವುದೇ ಇರಲಿ, ಅವರು ಎಲ್ಲಿಂದಲೂ ಆ ಅಬುದಾಬಿಯಲ್ಲಿ ಇದ್ದು ಕೂಡ ಅವರ ಡ್ಯೂಟಿ ಇದ್ದರೂ ಕೂಡ ಅದರಲ್ಲಿ ನಮಗೆ ಇಲ್ಲಿ ಬಂದು ನಮ್ಮ ಹತ್ರ ಸಹಕರಿಸಿ ಅದರ ಎಡೆಯಲ್ಲಿ ಅವರು ಹೋಗ್ತಿದ್ರು. ಹಾಗೆ
ನಾನು ಈ ವಿಷಯನ ನಮ್ಮ ಡಾಕ್ಟರ್ BK ಯೂಸುಫ್ರ ಹತ್ರ ಹೇಳಿದೆ. ಅವರು ಆ್ಯಕ್ಚುಲಿ ಸ್ವಿಟ್ಜರ್ಲ್ಯಾಂಡಲ್ಲಿದ್ದಾರೆ. ಅವ್ರ ಹತ್ರ ಹೇಳಿದೆ ಹೀಗೆ ವಿಷಯ ಅಂತೇಳಿ. ಹಾಗೆ ಅವ್ರು ಹೇಳಿದರು, ನೀವು ನಮ್ಮ 2-3 ನಮ್ಮ ಟೀಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಅವರಿಗೆ ನಮ್ಮ BCFನ ಪರವಾಗಿ ಅವರಿಗೊಂದು ಇದನ್ನು ಕೊಟ್ಟು ಅವರನ್ನು ಇದು ಮಾಡಬೇಕಂತ ಹೇಳಿದರು. ಆದ ಕಾರಣ ನಾನು ಕೂಡ ಇರಲಿಲ್ಲ. ನಾನು ರಾತ್ರಿ ಬಂದು ಏರ್ಪೋರ್ಟಿಂದ ನಾನು ಅವರಿಗೆ ಕಾಲ್ ಮಾಡಿದೆ. ಗಣೇಶರ ವಿಷಯ ಹೇಳಿ ನನಗೆ ತುಂಬ ಬೇಸರ ಆಯಿತು. ನಾವು ಒಟ್ಟಿಗೆ ತುಂಬ ವರ್ಷದಲ್ಲಿ ಇದ್ದದ್ದು, ನಿಮ್ಮ ಯಾವ ಮಾಡಲಿಕ್ಕೆ ಹಾಗೆ. ಆದ ಕಾರಣ ಇವತ್ತು ನಮ್ಮ ಶುಕ್ರವಾರ ಇಲ್ಲಿ ಮಾತಾಡಲಿಕ್ಕೆ ಟೈಮ್ ಜಾಸ್ತಿ ಇಲ್ಲ. ಆದ ಕಾರಣ ನನಗೆ ಇವತ್ತು ನಮ್ಮ ಈ ಬ್ಯಾರೇಜ್ ಕಲ್ಚರ್ ನೀವು ಮಾಡಿಕೊಟ್ಟ ಈ ಅವಕಾಶಕ್ಕೆ ನಿಮಗೆಲ್ಲರಿಗೂ ತುಂಬ ಹೇಳಿ, ಹಾಗೆ ನಮ್ಮ ಗಣೇಶ್ರವರು ನಮಗೆ ಮೊದಲು ಕೂಡ ನಮಗೆ ಹೇಗೆ ಮಾರ್ಗದರ್ಶನ ನೀಡಿದರೆ ಹಾಗೆ ಮುಂದೆ ಕೂಡ ನಿಮ್ಮ ಮಾರ್ಗದರ್ಶನ ನಮಗೆ ಬೇಕು. ಹಾಗೆ ದೇವರು ನಿಮಗೂ ನಿಮ್ಮ ಫ್ಯಾಮಿಲಿಗೂ ಒಳ್ಳೆಯದು ಮಾಡಲಿ ಅಂತೇಳಿ ನನ್ನ ಮಾತನ್ನು ಮುಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ BK ಗಣೇಶ್ ರಾಯ್ ಅವರ ವಿದಾಯ ಕೂಟದಲ್ಲಿ ಇಲ್ಲಿ ನೆರೆದಿದ್ದ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ಮ್ಯಾಂಗ್ಳೂರ್ ಕಾಂಗ್ರೆಸ್ನ ಪರವಾಗಿ ನಾನು ನಮಸ್ಕಾರ ಸಲ್ಲಿಸ್ತೇನೆ. ಶ್ರೀ BK ಗಣೇಶ್ ರಾಯ್ನವರ ಬಗ್ಗೆ ಇಲ್ಲಿಗೆ ವಿದಾಯ ಕೂಟದಲ್ಲಿ ಶ್ರೀ ಸರ್ವೋತ್ತಮ ಶೆಟ್ಟಿಯವರು ಮಾತನಾಡುವಾಗ ನಿಜವಾಗಿ ನನಗೆ ತುಂಬ ಆಶ್ಚರ್ಯವಾಯಿತು. ಅವರು ಮಾಡಿದ ಇಲ್ಲಿ ಕೆಲಸ, ಅವರು ಕೊಟ್ಟ ಕೊಡುಗೆ ಎಲ್ಲ ಸಂಘ ಸಂಸ್ಥೆಗಳಿಗೆ ಮತ್ತು ಅವರ ವಿಷಯ ಬಗ್ಗೆ ಪ್ರತಿಯೊಂದು ವಿಷಯದಲ್ಲಿ ಗರ್ಭ ಜೀವನ ಚರಿತ್ರೆ ಅವರ ಬಗ್ಗೆ ಶ್ರೀ ಸರ್ವೋತ್ತಮ ಶೆಟ್ಟಿಯವರು ಮಾತನಾಡಿದ ವಿಷಯ ನಿಜವಾಗಿ ನಿಮಗೆ ನನ್ನ ದೊಡ್ಡ ಸಲಾಮ. ಯಾಕೆ ಅಂತಂದ್ರೆ ಒಂದೇ ಒಂದು ವಿಷಯ ಬಿಡದೆ ನೀವು ಒಳ್ಳೆ ರೀತಿಯಲ್ಲಿ ಅವರ ಗುಣಗಾನ ಮಾಡಿದ್ದೀರಿ. ಅವರ ಬಗ್ಗೆ, ಅವರ ಮಿಸ್ಸಸ್ ಬಗ್ಗೆ ಹಾಗೂ ಅವರ ಮಕ್ಕಳ ಬಗ್ಗೆ ನಿಜವಾಗಿ ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಾವು ಸಾಧಾರಣ BK ಗಣೇಶ್ ರಾಯ್ನವರು 1990ರ ಶುರುವಿನಲ್ಲಿ ಇಲ್ಲಿಗೆ UAEಗೆ ಆಗಮಿಸಿದರು. ಆವತ್ತಿನಿಂದ ನಮ್ಮ ನಂಟು ಎಂದರೆ ನಮ್ಮ ಸ್ನೇಹ ಸಂಬಂಧ ಯಾಕೆ ಗೊತ್ತಿಲ್ಲ. ನಮ್ಮ ಮಂಗಳೂರು ಕಾಂಗ್ರೆಸ್ 1988ರಲ್ಲಿ ಶುರುವಾಯಿತು. ಆ ದಿವಸದಿಂದ ಅವರು ದುಬೈಗೆ ಬಂದರು. ಅವರು ಮಾಡುವ ಕೆಲಸ ಜಾಗದಲ್ಲಿ ಅವರ ಬಾಸ್ ಅಂದರೆ ಮಿಸ್ಟರ್ ಜೆರೋಮ್ ಸಲ್ಡನ್ ಅವರು ನಮಗೆ ತುಂಬ ಸ್ನೇಹಿತರು. ಆ ರೀತಿಯಲ್ಲಿ ಮಿಸ್ಟರ್ ಗಣೇಶ್ ರಾಯ್ ಅವರದ್ದು ಕೂಡ ನಮಗೆ ಪರಿಚಯ ಆಯಿತು. ಅಂದಿನಿಂದ ಇವತ್ತುವರೆಗೆ ಅವರು ಕೊಟ್ಟ ಮಂಗಳೂರು ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ಎಲ್ಲ ಸಂಘ ಸಂಸ್ಥೆಗಳಿಗೆ ಅಪಾರ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ತುಂಬ ನಾವು ಧನ್ಯವಾದ ಸಲ್ಲಿಸಬೇಕು. ಹಾಗೆ ಅವರು ಈಗ UAE ಬಿಟ್ಟು ಊರಿಗೆ ಹೋಗ್ತಾರೆ. ಅದು ನಮಗೆಲ್ಲರಿಗೂ ನಿಜವಾಗಿ ನಮಗೆ ದುಃಖದ ವಿಷಯ ಆಗಿರಬಹುದು. ಆದರೆ ನಾವು ಭಗವಂತನಲ್ಲಿ ಪ್ರಾರ್ಥಿಸುವುದು ಅವರಿಗೆ ಸದಾ ದೇವರು ಸುಖ ಜೀವನವನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ, ಒಳ್ಳೆಯ ಆಯುಷ್ಯನ್ನು ಕೊಡಲಿ ಎಂದು ನಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಒಳ್ಳೆಯ ವಿದಾಯ ಕೂಟವನ್ನು ತಯಾರು ಮಾಡಿದ ಮಿಸ್ಟರ್ ಸತೀಶ್ ಪೂಜಾರಿ, ನಿಮಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಶ್ರೀ ಗಣೇಶ್ ರಾಯ್, ನಿಮಗೆ ದೇವರು ಒಳ್ಳೆಯನ್ನು ಮಾಡಲಿ. ಥ್ಯಾಂಕ್ ಯು. ನಮಸ್ಕಾರ. ನಾನು ಕಂಡ ನುಡಿದಂತೆ ನಡೆಯುವ ಅಪರೂಪದ ವ್ಯಕ್ತಿ ಗಣೇಶರಯ್ಯವರು. ಯಾಕಂದರೆ ಈಗ ಒಬ್ಬರು ಜನರು ಮಾತಾಡ್ತಾರೆ, ಒಂದು ಕೆಲಸ ಬೇರೆ ರೀತಿ ಮಾಡ್ತಾರೆ. ಆದರೆ ಗಣೇಶರಯ್ಯ ಭಾಳ ಅಪರೂಪದ ವ್ಯಕ್ತಿ. ಈ ಅಪರೂಪದ ವ್ಯಕ್ತಿತ್ವ ಬರಬೇಕಾದ್ರೆ ಅದು ನಮ್ಮ ಸಂಸ್ಕಾರದಿಂದ ಬರೋದು. ಈ ಸಂಸ್ಕಾರ ಅವರಲ್ಲಿದೆ, ಅವರ ಕುಟುಂಬದಲ್ಲಿದೆ. ಯಾಕಂದರೆ ನಾನೀಗ ಬಸವಣ್ಣನ ವಚನಗಳನ್ನು ಈಗ ಓದ್ತಾ ಇದ್ದೆ ಬೆಳಿಗ್ಗೆ. ಆಗ ಅಲ್ಲಿ ಒಂದು ವಚನ ಓದಿದೆ. ಅದರಲ್ಲಿ ಹೇಳ್ತಾರೆ, ಬೇವಿನ ಬೀಜ ಬಿತ್ತಿ ನಾವು ಅದಕ್ಕೆ ಬೆಲ್ಲದ ಕಟ್ಟೆ ಕಟ್ಟಿ ಹಾಲನ್ನು ಸುರಿದು ಅದರ ಮೇಲೆ ಜೇನುತುಪ್ಪ ಸುರಿದ್ರು ಆ ಬೀಜ ಬೆಳೆದಾಗ ಅದು ಬೇವಿನ ಕೈಯನ್ನೇ ಕೊಡ್ತದೆ. ಆದರೆ ನಮ್ಮ ಸಂಸ್ಕಾರ ಒಳ್ಳೆಯದಿದ್ದಾಗ ಒಳ್ಳೆತನವನ್ನೇ ಕೊಡ್ತದೆ, ಒಳ್ಳೆಯದನ್ನೇ ಪ್ರಪಂಚಕ್ಕೆ ಕೊಡ್ತದೆ. ಆ ಕೆಲಸ ಗಣೇಶರಯ್ಯವರು ಮಾಡಿದ್ದಾರೆ. ಗಣೇಶರಯ್ಯವರನ್ನು 2006ರಲ್ಲಿ ನಾನು ಗಿರೀಶ್ ಕಾರ್ನಾಡರ ನಾಟಕವನ್ನು ನಾಗಮಂಡಲ ಮಾಡಬೇಕಂತಾಗ ಅವ್ರ ಹತ್ರ ನಾನು ಡಿಸ್ಕಸ್ ಮಾಡಿದೆ. ಯಾಕಂದರೆ ನಾಟಕ ಸಾಹಿತ್ಯದ ಬಗ್ಗೆ ಬಂದಾಗ ಅದರ ಬಗ್ಗೆ ವಿಚಾರ ವಿನಿಮಯ ಮಾಡಲಿಕ್ಕೆ ಇಲ್ಲಿ ಸಿಗುವ ಜನರ ಸಂಖ್ಯೆ ಭಾಳ ಕಡಿಮೆ. ಯಾಕಂದರೆ ನನಗೆ ಗೊತ್ತಿದ್ದಾಗ ಸುಮಾರು ಜನರಿಗೆ ನಮ್ಮ ಪ್ರಸಿದ್ಧ ಲೇಖಕರ ಬಗ್ಗೆ ಅಥವಾ ಪ್ರಸಿದ್ಧ ನಾಟಕಗಳ ಬಗ್ಗೆ ಇದರ ಬಗ್ಗೆ ಜ್ಞಾನವೇ ಇಲ್ಲ. ಅಂಥದ್ರಲ್ಲಿ ಅಪರೂಪದ ವ್ಯಕ್ತಿತ್ವವನ್ನು ಹೊಂದಿದ ಗಣೇಶರಯ್ಯವರು ಇಂದು ನಮ್ಮನ್ನು
ಬಿಟ್ಟು ಅಂತ ಹೇಳುವುದಿಲ್ಲ, ನಾವು ಕೂಡ ಅವರ ಹಿಂದೆ ಹೋಗುವವ್ರೆ. ಹೋಗ್ತಿರೋದು ಭಾಳ ಬೇಸರದ ವಿಷಯ. ನನಗೆ ಒಬ್ಬ ಆತ್ಮಮಿತ್ರ ನಮ್ಮನ್ನು ಬಿಟ್ಟು ಹೊರಟು ಹೋಗ್ತಿದ್ದಾನೆ ಅಂತ ಬೇಸರ ಆಗ್ತಿದೆ. ಯಾಕಂದರೆ ಇಂಥ ಒಂದು ವಿಚಾರಗಳು ಬಂದಾಗ ನಾವು ವಿಚಾರ ವಿನಿಮಯ ಮಾಡಿಕೊಳ್ಳಲಿಕ್ಕೆ ಅಂತ ಒಬ್ಬ ವ್ಯಕ್ತಿ ಇರಬೇಕಾಗ್ತದೆ. ನಾವು ಯಾರ ಹತ್ರ ಮಾತಾಡೋದು? ನಾಳೆ ಗಣೇಶರಾಗಿ ಹೋದರೆ ನಾಟಕದ ಒಂದು ಸೆಟ್ಟಿಂಗ್, ನನ್ನ ನಾಟಕ ಮಾಡಬೇಕಾದ್ರೆ ಯಾರ ಹತ್ರ ಡಿಸ್ಕಷನ್ ಮಾಡೋದು ಅಂತ ಹೇಳ್ಕೊಂಡು ಒಂದು ಪ್ರಶ್ನೆ ನನ್ನಷ್ಟಕ್ಕೆ ನನ್ನ ಆತ್ಮದಲ್ಲಿ ಎದ್ದು ಬರ್ತದೆ. ಇದನ್ನೆಲ್ಲ ಇವರ ಜಾಗವನ್ನು ಯಾರು ತುಂಬಲಿಕ್ಕಿದ್ದಾರ ಗೊತ್ತಿಲ್ಲ, ಆದರೆ ನಮಗೆ ಬೇಸರವಾಗ್ತದೆ. ಆದರೆ ಅವರಿಗೆ ನಮ್ಮ ಶುಭ ಅನ್ಕೊಳ್ತೇವೆ. ದೇವರವರಿಗೆ ಒಳ್ಳೇದು ಮಾಡಲಿ ಅಂತ ಹಾರೈಸಿಕೊಂಡು ನನ್ನೆರಡು ಮಾತು ಮುಗಿಸ್ತೇನೆ. ಇವಾಗ ಇಂಡಿಯನ್ ಸೋಷಿಯಲ್ ಸೆಂಟರ್ ಅಬುದಾಬಿ ಇದರ ಉಪಾಧ್ಯಕ್ಷರಾದ ಶ್ರೀ ಜಯರಾಮ್ ರಾಯ್. ಇಲ್ಲಿ ನೆರೆದಿರುವ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ, ಸದಸ್ಯರೇ, ಬಂಧುಗಳೇ, ಈ ಒಂದು ಕಾರ್ಯಕ್ರಮವನ್ನು ನಿರೂಪಿಸಿದಂಥ ಸರ್ವೋತ್ತಮಣ್ಣ, ಸತೀಶಣ್ಣ ಹಾಗೂ ಇಲ್ಲಿ ವಿಜೃಂಭಿಸುತ್ತಿರುವಂತಹ ಗಣೇಶಣ್ಣ ಅವರ ಕುಟುಂಬ ಎಲ್ಲರಿಗೂ ನಮಸ್ಕಾರ. ಕೊಡಗು ಒಂಜಿ ಪುಣ್ಯಕ್ಷೇತ್ರ. ಆ ಪುಣ್ಯಕ್ಷೇತ್ರ ಪಂಡ ನಮ್ಮ ದೇಶದ ಒಂಜಿ ಗಡಿಕಾಪಿನ ಒಂಜಿ ಸೈನಿಕೆ ಹೆಚ್ಚಿನ ಕೊಡಗು ಕುಟುಂಬಡು ಜನ್ಮ ಪಡೆಯು. ಅಂಚಿನ ಕೊಡಗು ಸ್ಥಳಟ್ ಒಂಜಿ ಬಂಟ ಪ್ರತಿಷ್ಠಿತ ಮನೆತನೊಡು ಜನ್ಮ ಪಡೆಯಿನಾರು ಗಣೇಶನ್. ಆರ್ನ ನೆತ್ತೆರಡೆ ದೇಶ ಸೇವೆ, ಸಮಾಜ ಸೇವೆ, ಕಲೆ, ಸಂಸ್ಕೃತಿ ಅವು ಉಂಡೊಂದು ನಂಗೆ ಮಾತೆರಗಳ ಗೊತ್ತು. ಆರ ಊರೊಟ್ಟು ಮಸ್ತ್ ದೇಶದ ಬಗ್ಗೆ, ಕಲೆದ ಬಗ್ಗೆ, ಸಂಸ್ಕೃತಿ ಬಗ್ಗೆ ಕೆಲಸ ಮಲ್ಪನ ಇರುವ ವರ್ಷಗೂ ದುಂಬು ಎಂಗಾರ್ನ ಪರಿಚಯ ಮುಲ್ಪ ಒವ್ವೇ ಒಂಜಿ ಸಂಘ ಸಂಸ್ಥೆದ ಕಾರ್ಯಕ್ರಮ ತೋಣ ನಾಟ್ಲ ಗಣೇಶನ ಕೈಚಲಕ ಅಲ್ಪ ಉಂಡು ಪನ್ಪುನೇಡು ವಾ ರೀತಿದ ಸಂಶಯ ಇಚ್ಚಿ ಗಣೇಶನ ಹೆಜ್ಜೆರ್ನ ಅಂಡ ದಾದನೋ ಅಲ್ಪ ಒಂಜಿ ರೀತಿದ ಕೊರತೆ ಉಂಡು ಪನ್ಪಿನವು ಅವು ನಂಗೆ ಮಾತಾಡ್ಕೊತಿತ್ತು. ಅಬುದಾಬಿ ಕನ್ನಡ ಸಂಘ ಆತುಪ್ಪು, UAE ಬಣ್ ಸಂಘ ಆತುಪ್ಪು, ಇಂಡಿಯಾ ಸೋಷಿಯಲ್ ಸೆಂಟರ್ ಆತುಪ್ಪು, ಅಂಚನೆ ಹಲವಾರು ಸಂಘ ಸಂಸ್ಥೆಗಳು ಆರು ತನ್ನ ಕಲೆ, ಪ್ರತಿಭೆ, ಸಂಸ್ಕಾರ, ಸಂಸ್ಕೃತಿನ ತೆರ್ತು ತೋಜೈನ ಗಣೇಶನ್ ಮಾತಾ ತೀರ್ನಗಳ ಪನ್ಪೇರು ಜನ್ಮ ಪಡೆನಗ ಉಸಿರು ಪುಂಡು ಪುದರೊಪ್ಪುಜಿ ಜನ್ಮ ನಮ್ಮ ಜನ್ಮ ಪೋನಗ ಉಸಿರೊಪ್ಪುಜಿ ಪುದರೊಪ್ಪುಣು ಅವು ನಮ್ಮ ಗಣೇಶನ್ನಾಗ ಖಂಡಿತ ದಾಯ್ಪಂಡ ಸೊತ್ತು ದುಡ್ಡು ಸಂಪತ್ತು ಆರು ಅಗರ್ಭ ಶ್ರೀಮಂತೆ ಹತ್ತನ ಆಟಲ ಕಲೆ, ಸಂಸ್ಕೃತಿ, ಒಂಜಿ ದೇಶ ಸೇವೆ, ದೇಶ ಪ್ರೇಮಡ್ ಆರು ಅಗರ್ಭ ಶ್ರೀಮಂತೆ ಪಣಿಯರ ಇಂಗ್ ಮಸ್ತ್ ಖುಷಿ ಆವು. ಇಂಚಿನ ಒಂಜಿ ದೇಶ ಪ್ರೇಮಿ, ಒಂಜಿ ಸಮಾಜದ ಒಂಜಿ ಪರಂಪರೆನು ಒಂಜಿ ದುಂಬು ಪದಪೋಡು ಪಂಡತ್ ರಾತ್ರಿ ಪಗಿಲು ಸಮಾಜ ಸೇವೆ, ಸಂಘ ಸಂಸ್ಥೆದ ಸೇವೆನು ನಿರ್ದಾಕ್ಷಿಣ್ಯ ಬಡವು ನಿದ್ರೆ ಇಚ್ಛೆ ಅಂತೆ ಸೇವೆ ಮಾಡ್ತಿನಾರು ಗಣೇಶನ್. ಸದಾ ಆರ್ ಮಲ್ತೊಂದು ಪೇರು ಪಂಪಿನ ಆಶೆ ಆಕಾಂಕ್ಷೆ ನನಲ ನಮ್ಮಟ ಉಂಡು. ಆರು ಈತು ಮಲ್ಲ ಒಂಜಿ ಮೇಧಾವಿ ಅತನ ಕಲೆ ಸಂಸ್ಕೃತಿ ಈತೊಂಜಿ ಮಲ್ಲ ಜನ ಅವಡುಂದಾಂಡ ಖಂಡಿತ ಮಂಜುಲಕ್ಕ ಆರ್ನ ಸರ್ವಸ್ವನ ತ್ಯಾಗ ಮಲ್ತೇರು ಪನ್ಪುಡೇಟು ದಾಲ ಸಂಶಯ ಇಚ್ಚಿ. ಆರ್ನ ಸರ್ವಸ್ವ ತ್ಯಾಗ ತಾತ್ ಇನಿ ಗಣೇಶನ ಈತ್ ಮಲ್ಲ ಒಂಜಿ ಲೆವೆಲ್ ಬೈದೇರು ನಮ್ಮ ಮಾತಾ ಒಂಜಿ ಆರೇನು ಬುಗಡ್ದ ರೀತಿದ ದಿವೋದುಲ್ಲ ಪಂಡ ಆರ್ನ ನಿಜವಾಯಿನ ಒಂಜಿ ಸೇವೆ, ಆ ಸೇವೆ ನಂಗೆ ತಾಗೊಂಡು ಅವು ಮಾತ್ರ ಮುಲ್ಪ ರಕ್ತದಾನ ಶಿಬಿರ ತುಪ್ಪಣಮ ಆರ್ನ ನೆತ್ತೆಡೆ ದಿಂಜಿದ ದೇಶ ಸೇವೆ, ಸಮಾಜ ಸೇವೆ, ಆ ರಕ್ತದಾನೋಡು ಆರ್ನ ಸೇವೆಲ ಮುಲ್ಪ ತೋಜೋದು. ಆರ್ನ ಸೇವೆ ನನ್ನ ಸದಾ ತುಪ್ಪಡು ನನಾತ್ ಒಂಜಿ ಏಪಲ ಒಂಜಿ ಸರ್ವೋತ್ತಮಣ್ಣಿಗಡ ಪಣ್ಣಲೆಕ್ಕನೆ ಸಮಾಜ ಸೇವೆ ಮಲ್ತನಗಳು ಖಂಡಿತ ಹಾಲಾಪುಜಿಯರು ಅವು ನಿಜವಾದ ಯಾಲ್ನ ಐನ್ 100% ನಂಬು ಪರ್ಸೆಂಟ್ ದಯಪಂಡ ಇನಿ ಆರ್ನ ಈ ಸಮಾಜ ಸೇವೆ ತಾತ್ ಆರ್ನ ಇನಿ ಕುಟುಂಬ ಭಾರಿ ಒಂಜಿ ಪೊರ್ಲುತ ಜೀವನ ಬಂತು. ಜೋಕ್ಲೆಗ್ ವಿದ್ಯೆ ಬುದ್ಧಿ ಆತೊಂಜಿ ದೇಶ ಪ್ರೇಮ ಕೊರತು ಆ ಜೋಕ್ಲ ಒಂಜಿ ಎಡ್ಡೆ ರೀತಿದ ಜೀವನ ಪಜ್ಜೆ ಪಾಡ್ತಾರೆ.
ಅವು ಆರ್ನ ಮಲ್ತನ ಎಡ್ಡೆ ಕಾರ್ಯದ ಕೆಲಸಾಂದೇನೆ ಎನ್ನುವೆ. ನನ್ನ ಇಂಚನೆ ಆರ್ನ ಜೀವನ ಈ ಒಂಜಿ ಸುಖ ಸಂಪತ್ತದ ಜೀವನ ಬಂಗಾರ ಜೀವನ ಅವಡು ಪಂಡದು ಆ ದೇವಟಯಾನ್ ಪ್ರಾರ್ಥನೆ ಮಲ್ತೊಂದು ಎಂಕಿಂಚಿನ ಅವಕಾಶ ಕೊರ್ನ ಮಾತೆರೆಗ್ಲ ಕೊಡವರಾಯ ತರತಗ್ಗಾದ ನಿರ್ಲೇ ನಮನ ಸಲ್ತವೆ. ನಮಸ್ಕಾರ. ಇವಾಗ ಬ್ರಾಹ್ಮಣ ಸಮಾಜದ ಪರವಾಗಿ ಅವರ ಅಧ್ಯಕ್ಷರಾದ ಸುಧಾಕರ್ ಪೇಜಿ ಅವರು ಬರ್ತಾರೆ. ಇಲ್ಲಿ ನೆರೆದಿರುವ ಗಣೇಶ್ ಅವರ ಅಭಿಮಾನಿಗಳಿಗೆ ಈ ಬ್ರಾಹ್ಮಣ ಸಮಾಜದ ಪರವಾಗಿ ನಮಸ್ಕಾರಗಳು. ಗಣೇಶ್ ಅವರನ್ನು ಕಳೆದ ಸುಮಾರು 20 ವರ್ಷಗಳಿಂದ ಪರಿಚಯ ಇದೆ. ಹೆಚ್ಚಿನ ಒಡನಾಟ ಅವರ ಜೊತೆ ಇಲ್ಲದಿದ್ದರೂ ಕೂಡ ಅವರ ಕಲೆಯ ಮೂಲಕ, ಅವರ ಸಾಧನೆ ಮೂಲಕ ಅತ್ಯಂತ ಸಮೀಪದ ವ್ಯಕ್ತಿತ್ವವನ್ನು ನಾವು ಹೊಂದಿಕೊಂಡಿದ್ದೇವೆ. ಗಣೇಶ್ ಅವರು ಬಹುಶಃ ಸಂಪೂರ್ಣ ಕನ್ನಡಿಗರು. ಅವರ ಮಾತು ಕಾವೇರಿಯ ನೀರಿನಂತೆ ಶುದ್ಧ. ಅವರ ಪ್ರತಿಭೆ ಪಶ್ಚಿಮ ಘಟ್ಟಗಳಷ್ಟು ದಟ್ಟವಾದಂಥದ್ದು. ಅವರ ಕೈಚಳಕ ಕಲಾ ಪ್ರತಿಭೆ ಬಹುಶಃ ಕೋಲಾರದ ಚಿನ್ನದ ಗಣಿಯಷ್ಟು ಅಪ್ಪಟ. ಇನ್ನು ಅವರ ಹೃದಯ ಅರಬ್ಬಿ ಸಮುದ್ರದಷ್ಟೇ ಬಹಳಷ್ಟು ವಿಶಾಲ. ಆ ದೃಷ್ಟಿಯಿಂದ ಅವರು ಸಂಪೂರ್ಣವಾದಂಥ ಕನ್ನಡಿಗರು ಅಂತ ನಾನು ಯಾವತ್ತೂ ಆಲೋಚನೆ ಮಾಡ್ತಾ ಇರ್ತಿದ್ದೇನೆ. ವಿಶೇಷವಾಗಿ ಬಹುಶಃ ಇನ್ನು ಅವರ ಪ್ರತಿಭೆಯ ಬಗ್ಗೆ ಮಾತನಾಡುವಂತಾದರೆ, ಈ ಮೊದಲೇ ನೀವು ನೋಡಿದ ಹಾಗೆ ಅವರು ಭಾಗವಹಿಸಿದಂತಹ ಒಂದು ವಿಷಯ ಇಲ್ಲ. ಅವರು ಕಲಾವಿದ, ಬರಹಗಾರ, ಮಾತುಗಾರ, ಚಿಂತನಕಾರ, ವಾಗ್ಮಿ, ಶಿಲ್ಪಿ, ಹೀಗೆ 10 ಹಲವು ವಿಶೇಷವಾದಂತಹ ಪ್ರತಿಭೆಯನ್ನು ಹೊಂದಿದಂತಹ ಬಹುಶಃ ಸರ್ವಕಾಲಿಕ ಸವ್ಯಸಾಚಿ ಅಂತ ಹೇಳ್ಬೋದು. ಅಂದರೆ ಆಲ್ ಟೈಮ್ ಆಲ್ರೌಂಡರ್ ಅಂಥ ಒಂದು ವ್ಯಕ್ತಿ ಗಣೇಶ್ ರೈ. ಅವರು ಬಹಳ ಅಪರೂಪವಾದಂಥ ವ್ಯಕ್ತಿತ್ವ. ಅವರು ಇವತ್ತಿನ ದಿವಸ ಇಲ್ಲಿಂದ ತಾಯ್ನಾಡಿಗೆ ಹೋಗಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಇದು ನಮಗೊಂದು ತುಂಬಲಾರದ ನಷ್ಟ. ಬಹುಶಃ ಅವರು ಭಾಗವಹಿಸದೇ ಇದ್ದಂತಹ ಸಂಘ ಸಂಸ್ಥೆಗಳಿಲ್ಲ. ಎಷ್ಟೋ ಸಂಘ ಸಂಸ್ಥೆಗಳಲ್ಲಿ ಅವರು ಪ್ರತ್ಯಕ್ಷವಾಗಿ ಕಾಣದಿದ್ದರೂ ಕೂಡ ಅವರ ವರ್ಣಾಲಂಕಾರ, ರಂಗಸಜ್ಜಿಕೆ, ಇನ್ನು ವಸ್ತ್ರಾಲಂಕಾರ, ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಅವರ ಕೊಡುಗೆ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಇರುತ್ತದೆ. ಏನಿಲ್ಲ ಅಂತಾದರೂ ಕೂಡ ಅಜರಾಮರವಾಗಿರುವಂತಹ ಪ್ರತಿಯೊಂದು ಸಂಘ ಸಂಸ್ಥೆಯ ಲಾಂಛನವನ್ನು ಅವರು ಮಾಡಿಕೊಟ್ಟಿರೋದ್ರಿಂದ ಅವರು ಯಾವತ್ತೂ ಎಲ್ಲಿದ್ದರೂ ಕೂಡ ಆ ಸಂಘ ಸಂಸ್ಥೆಗಳು ಜೀವಂತ ಇರುವ ತನಕ ಗಣೇಶ್ ರೈ ಅವರ ನೆನಪು ನಮಗೆ ಸದಾ ಇರುತ್ತದೆ. ಅಂತಹ ಒಂದು ವ್ಯಕ್ತಿತ್ವ ಇವತ್ತಿನ ದಿವಸ ನಮ್ಮನ್ನು ಬಿಟ್ಟು ಊರಿಗೆ ಹೊರಟು ನಿಂತಿದ್ದಾರೆ. ಇದು ಒಂದು ಅನಿವಾರ್ಯವಾದಂಥ ಪರಿಸ್ಥಿತಿ, ಎಲ್ಲರಿಗೂ ಬರುವಂಥದ್ದೇ. ಬಹುಶಃ ಸರ್ವೋತ್ತಮಣ್ಣ ಬರೋದನ್ನು ಬಿಟ್ಟು ಮತ್ತೆಲ್ಲರೂ ಕೂಡ ಒಂದಲ್ಲ ಒಂದು ದಿನ ಊರಿಂದ ಹೋಗುವಂತಹ ವ್ಯವಸ್ಥೆ ಬರ್ತಾ ಇದೆ. ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸರ್ವೋತ್ತಮಣ್ಣ ಯಾವತ್ತೂ ಈ ಊರು ಬಿಟ್ಟು ಹೋಗುವಾಗಿಲ್ಲ, ಹೋಗುವಂಥ ಪರಿಸ್ಥಿತಿ ಬರಬಾರದು. ಅವರೆಲ್ಲ ಇಲ್ಲಿದ್ದರೆ ಕೂಡ ಇಂಥ ಸಂಘ ಸಂಸ್ಥೆಗಳು ನಮಗೊಂದು ಸ್ಫೂರ್ತಿ, ಮಾರ್ಗದರ್ಶನ ಸಿಗ್ತಾ ಇದೆ. ಇನ್ನು ಗಣೇಶ್ ಅವರ ವಿಷಯಕ್ಕೆ, ಹೌದು ಸ್ವಲ್ಪ ಬೇಸರದ ವಿಷಯ, ಆದರೆ ಅದರ ಜೊತೆಯಲ್ಲಿ ಸಂತೋಷ ಏನು ಅಂತ ಹೇಳಿದ್ರೆ, ಅವರಿಗೂ ಕಲಾ ಪ್ರತಿಭೆಯನ್ನು ತೋರಿಸುವುದಕ್ಕೆ ಮತ್ತೆ ತಾಯ್ನಾಡಿಗೆ ಮಾಡುವಂಥ ಒಂದು ಅವಕಾಶ ಬರ್ತಾ ಇದೆ. ಕಳೆದ ವರ್ಷ ನಂತರ ಮಾತಾಡ್ತಿರುವಾಗ ಅವರೊಂದು 2 ಯೋಜನೆಗಳ ಬಗ್ಗೆ ಮಾತನಾಡಿದರು. ಒಂದು ವಿಶೇಷವಾಗಿ ಇಲ್ಲಿಯ ಖರ್ಜೂರದ ಬಗ್ಗೆ ಪರಿಶೋಧನೆ, ಸಂಶೋಧನೆ ಮತ್ತು ಅದರ ಬಗ್ಗೆ ಒಂದು ಪುಸ್ತಕ ಬರೆಯುವುದರ ಬಗ್ಗೆ. ಇವುಗಳೆಲ್ಲದಕ್ಕೆ ಬಹುಶಃ ಈಗ ಇನ್ನೂ ಹೆಚ್ಚಿನ ಸಮಯಾವಕಾಶ ಅವರಿಗೆ ದೊರಕಬಹುದು. ಅಂತಹ ಅವರ ಆ ಕೆಲಸಗಳನ್ನು ಮಾಡೋದಕ್ಕೆ ಅವರಿಗೆ ಸಾಕಷ್ಟು ಅವಕಾಶ ದೊರಕಬಹುದು. ಅಂಥ ಸಂದರ್ಭದಲ್ಲಿ ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ, ಆರೋಗ್ಯವನ್ನು ನಾವು ಪ್ರಾರ್ಥಿಸ್ತೇವೆ. ಅದೇ ಥರ ಅವರ ದಾಂಪತ್ಯ ಜೀವನ ಸುಖಮಯವಾಗಿರಲಿ, ಅವರ ಮಕ್ಕಳಿಗೆ ಬುದ್ಧಿ, ನೆಮ್ಮದಿ, ಶಾಂತಿ ಎಲ್ಲವೂ ಸಿಕ್ಕಿ ವಿದ್ಯೆಯ ಸಂಸ್ಕೃತಿಯು ಲಭಿಸಲಿ ಅಂತ ಹಾರೈಸ್ತೀನಿ. ನಿಮ್ಮೆಲ್ಲರ ಪರವಾಗಿ ಹಾರೈಸ್ತೇನೆ. ಅವರು ಹಾಗೆ ಶುಭ ವಿದಾಯವನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ. ದೇವಾಡಿಗ ಸಂಘ ದುಬಾಯ್, ಹರೀಶ್ ಶೇರಿಗಾರ್ ಮತ್ತು ದಿನೇಶ್ ಬನ್ನಿ. ಎಲ್ಲ ಮಿತ್ರರಿಗೆ ನಮಸ್ಕಾರ. ಗಣೇಶ ವಿಷಯದಲ್ಲಿ ಎಲ್ಲರೂ ಮಾತಾಡಿದರು. ಇನ್ನು ನಾನು ಹೇಳುವಂಥದ್ದೇನಿಲ್ಲ. ಇವರು ಮಾಡಿದಂಥ ಒಂದು 40 ಲೋಗೋ ನೋಡುವ ಕಡೆ ವಾಟ್ ಈಸ್ ಗಣೇಶ್ ರಾಯ್, ದಿಸ್ ಇಸ್ ಎಕ್ಸ್ಪ್ಲೈನ್ ಗಣೇಶ್ ರಾಯ್. ಯಾಕೆಂದರೆ ನಾನು ಕೂಡ ತುಂಬ ಸಂಘ ಸಂಸ್ಥೆಯಲ್ಲಿದ್ದೆ. ಅದೇ ಏರುಪಾಡು ಆಗ್ತಾ ಇರ್ತದೆ ಎಲ್ಲ ಸಂಘದ. ಬಟ್ ಎಲ್ಲ ಸಂಘ ಸಂಸ್ಥೆಗಳಿಗೆ ಒಂದು ಇಷ್ಟರವರೆಗೆ ಯಾವ ಕೋಪ ಯಾವುದಿಲ್ಲ. ಒಂದು ಅತ್ಯುತ್ತಮ ಸಜ್ಜನ ಸಾಲ ನಮ್ಮ ಸಕಲ ಕಲಾ ವಲ್ಲಭ ಗಣೇಶ್ ಅವರಿಗೆ
ನಮ್ಮ ದೇವಡಿ ಸಂಘ ಪರವಾಗಿ ಎಲ್ಲರ ಪರವಾಗಿ ನೀವು ಇನ್ನು ಮಾಡುವಂಥ ಎಲ್ಲ ಕಾರ್ಯ ಒಳ್ಳೆಯದಾಗಲಿ. ನಿಮಗಿಬ್ಬರಿಗೂ ದೇವರು ದಯಪಾಲಿಸಲಿ. ನಮ್ಗೆ ನೀವು ನಮ್ಮನ್ನು ಬಿಟ್ಟು ತಾಯ್ನಾಡಿಗೆ ಹೋಗ್ತಿದ್ದಾರೆ ಬೇಜಾರಿದೆ. ಅದರೊಟ್ಟಿಗೆ ಇನ್ನೊಂದು ಬೇಜಾರಾಗಿದ್ದರೆ ನಿಮ್ಮ ರಿಪ್ಲೇಸ್ಮೆಂಟ್ ನಮಗಿಲ್ಲ. ದೆರ್ ಇಸ್ ನೋ ರಿಪ್ಲೇಸ್ಮೆಂಟ್ ಫಾರ್ ಗಣೇಶ್ ರಾಯ್. ಯಾಕಂದರೆ ಯಾವ ಸಂಘ ಸಂಸ್ಥೆಯವರು ಏನೋ ಒಂದು ಲೋಗವಾಗಿ ಬುಕ್ ಮಾಡಬೇಕಾದ್ರೆ ದೇ ಅಪ್ರೋಚ್ ಗಣೇಶ್ ರಾಯ್. ಗಣೇಶ್ ರಾಯ್ ಅಷ್ಟು ಪಾಪ ಬ್ಯುಸಿ ಇದ್ರು. ಅವರು ಏನಾದರೂ ಮಾಡಿ ಟೈಮ್ ಇಟ್ಕೊಂಡು ಬುಕ್ ಮಾಡ್ತಿದ್ರು. ಅದೊಂದು ಅವರೊಂದು ಸ್ಟೈಲ್, ಫ್ಯಾಷನ್ ಇಸ್ ನಾಟ್ ನಥಿಂಗ್. ಅವರಿಗೆ ಅದರಲ್ಲಿ ಏನು ಲಾಭ ಇಲ್ಲ, ಏನಿಲ್ಲ. ಬಟ್ ದಟ್ ಈಸ್ ಅ ಫ್ಯಾಷನ್, ಸಮಾಜ ಸೇವೆ. ನಿಮ್ಮಂಥವ್ರು ನಮ್ಮನ್ನು ಬಿಟ್ಟು ಹೋಗೋದು ತುಂಬ ಬೇಸರ ವಿಷಯ. ನಿಮಗೆ ರಿಪ್ಲೇಸ್ಮೆಂಟ್ ಕೂಡ ನಮ್ಗೆ ಯಾರೂ ಇಲ್ಲ. ಏನೋ ತೊಂದರೆ ಇಲ್ಲ, ಆ್ಯಕ್ಟಿವಿಟೀಸ್ ತುಂಬ ಕಡಿಮೆ ಆಗಿದೆ. ಅದಕ್ಕೋಸ್ಕರ ನೋ ಪ್ರಾಬ್ಲಮ್. ಎನಿವೇ, ಕೀಪ್ ಇನ್ ಟಚ್. ಬರ್ತಾ ಇರಿ. ಆಲ್ವೇಸ್ ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. ಕೊಡಗು ದಕ್ಷಿಣ ಕನ್ನಡ ಇದರ ಪರವಾಗಿ ಗಣೇಶ್. ಕೊಡಗು ದಕ್ಷಿಣ ಕನ್ನಡ ಗೌಡ ಸಮಾಜದ ಪರವಾಗಿ ಇಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ ನನ್ನ ವಂದನೆಗಳು. 24 ವರ್ಷದ ಯಶಸ್ವಿ ಜೀವನದ ನಂತರ ದುಬಾಯಿಯನ್ನು ಬಿಟ್ಟು ತಾಯ್ನಾಡಿಗೆ ಹಿಂದಿರುಗುತ್ತಿರುವಂಥ ಶ್ರೀ ಗಣೇಶ್ ರೈ ಅವರಿಗೆ ನನ್ನ ವಂದನೆಗಳು. ಗಣೇಶ್ ರೈ ಮತ್ತು ನನ್ನ ಸ್ನೇಹ ಸ್ಟಾರ್ಟ್ ಆದದ್ದು 2009ರಲ್ಲಿ. ಆ ಸಂಬಂಧ ಸ್ಟಾರ್ಟ್ ಆಗಲಿಕ್ಕೆ ಕಾರಣವೇ ಸಂಘ. ನಾವು ಕೊಡಗು ದಕ್ಷಿಣ ಕನ್ನಡ ಗೌಡ ಸಮಾಜ ಸಂಘವನ್ನು ಮಾಡಬೇಕಂತ ಉದ್ದೇಶ ಮಾಡಿದಾಗ ಇಲ್ಲೋ ಸಂಘದಲ್ಲಿ ನನ್ನ ಸ್ನೇಹಿತರೊಬ್ಬರು ನಿಮ್ಮ ಊರಿನವರೊಬ್ಬರು ಇದ್ದಾರೆ, ಅವ್ರನ್ನ ಪರಿಚಯ ಮಾಡಿಸ್ತೇವೆ ಅಂತ ಹೇಳಿದರು. ಆಗ ಪರಿಚಯ ಆದಂಥ ಇವರು ಅವರ ಸಂಬಂಧ ಹೇಗೆ ಕಂಟಿನ್ಯೂ ಆಗಿ ಬಂತಂದು ಹೇಳೋದಕ್ಕೆ ಮಾತುಗಳು ಸಾಕಾಗೋದಿಲ್ಲ, ಗಂಟೆಗಳು ಬೇಕಾಗುತ್ತೆ ಅನಿಸುತ್ತೆ. ಇವತ್ತಿಗೂ ಕೂಡ ನಾವು ಯಾವುದೇ ಒಂದು ಫಂಕ್ಷನ್ ಮಾಡಿದಾಗ ನಾವು ಹಾಕುವ ಬ್ಯಾನರ್ ಇವತ್ತು ಅವರು ನೆನಪಿಸುತ್ತೆ. ನಾವೊಂದು ಸಂಘ ಮಾಡಿದಾಗ ಯಾವ ರೀತಿ ಮಾಡಬೇಕು ನಮಗೆ ಗೊತ್ತಿರಲಿಲ್ಲ. ಅವರು ನಮಗೊಂದು ಬ್ಯಾನರ್ ಮಾಡಿಕೊಟ್ಟು ಈ ಥರ ಸಂಘವನ್ನು ಈ ಥರ ಮಾಡಬೇಕು ಅಂತ ಹೇಳಿದರು. ಅದರ ಪ್ರಕಾರ ಅವರ ಮಾರ್ಗದರ್ಶನ ನಾವು ಸಂಘ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಅವರು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಅವರ ಮುಂದಿನ ಜೀವನ ಸುಖ ಸಂತೋಷವಾಗಿರಲಿ, ಅವರ ಸಂಸಾರ ಸುಖ ಸಂತೋಷವಾಗಿರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಮುಂದಕ್ಕೆ ಗಮ್ಮತ್ತು ಕಲಾವಿದರು ಕಿರಣ್ ಶೆಟ್ಟಿ. ಸರ್ವರಿಗೂ ನಮಸ್ಕಾರ. ನಾನು ಗಮ್ಮತ್ ಕಲಾವಿದರು ದುಬೈದ ಪ್ರೆಸಿಡೆಂಟ್ ಆಗಿದ್ದೀನಿ, ಕಿರಣ್ ಶೆಟ್ಟಿ ಅಂತ. ನಂದು ಗಣೇಶ್ ಒಟ್ಟಿಗೆ ನಂಟು ಒಂದು 10-12 ವರ್ಷ. ನಿಮ್ಮಷ್ಟೆಲ್ಲ ಆಗಲಿಕ್ಕಿಲ್ಲ, ಯಾಕಂದರೆ ನಾನು ಬಂದಿದ್ದೆ 11 ವರ್ಷ ಆಯ್ತು ಇಲ್ಲಿ. 11-12 ವರ್ಷದಿಂದ ಗಣೇಶ್ ಅವರ ಪರಿಚಯ ಬಂಟು ಸಂಘದಿಂದ ಶುರುವಾಗಿ ಮತ್ತು ಬೇರೆ ಎಲ್ಲ ಸಂಘ ಸಂಸ್ಥೆಯಲ್ಲಿ ಅವ್ರದ್ದೆಲ್ಲ ಪರಿಚಯ ಆಯಿತು. ಹರೀಶ್ ಶೇರಿಗಾರರು ಮಾತಾಡೋದು ಕೇಳಿದೆ ಈಗ, ಈ ಗಣೇಶ್ ರಿಪ್ಲೇಸ್ಮೆಂಟ್ ಇಲ್ಲ ಅಂತ. ಸತ್ಯ, ಯಾರು ಅವ್ರಿಗೆ ತಕ್ಕಾಗಿ ಯಾರೇನಿದ್ದಾರೋ ಇಲ್ವೋ ಅದು ನಮ್ಗೆ ಗೊತ್ತಿಲ್ಲ. ಆದ್ರೆ ನಾವು ನೋಡೋ ಪ್ರಕಾರ ಸದ್ಯ ಇನ್ನೂವರೆಗೆ ಯಾರು ಅವ್ರದ್ದು ರಿಪ್ಲೇಸ್ಮೆಂಟ್ ಇಲ್ಲ. ಬೇರೆ ಸಂಘ ಸಂಸ್ಥೆಗೆ ಅದಕ್ಕೆ ಎಲ್ಲ ಸ್ವಲ್ಪ ತೊಂದರೆ ಆಗ್ಲಿಕ್ಕೂ ಇರ್ಬೋದು, ಯಾಕಂದರೆ ಆ ಲಾಂಛನ ಮಾಡೋದಿರಲಿ, ಅವ್ರದ್ದು ಸಪೋರ್ಟ್ ಇರಲಿ, ಅದು ಇನ್ನು ಅವರಿಗೆ ಯಾರು ತಕ್ಕಾಗಿ ಇಲ್ಲ ಅಂತ ನಂದು ಅಭಿಪ್ರಾಯ. ಇನ್ನು 24 ವರ್ಷ ಯುಎಯಲ್ಲಿ ಅವ್ರ ಸಾಧನೆ ಎಲ್ಲ ನಿಮಗೆಲ್ಲ ಗೊತ್ತಿರೋದೆ. ಗಮ್ಮತ್ ಕಲಾವಿದರಿಗೂ ಅವರಿಂದ ಬಹಳ ಸಹಾಯ ಆಗಿದೆ. ಮುಂಚೆ ಎಲ್ಲ ನಮ್ಮದೆಲ್ಲ ಗೆಸ್ಟ್ ಯಾರು ಬರ್ತಾಯಿದ್ದ ಅವರಿಗೆಲ್ಲ ಒಂದು ಸಪೋರ್ಟ್ ಎಲ್ಲ ಗಣೇಶ್ ರೈ ಮಾಡ್ತಾಯಿದ್ರು. ನಮ್ಮಿಂದ ಅಷ್ಟೇ ಅಂದರೆ ಇನ್ನು ಮುಂದಿನ ದಿನ ನಿಮ್ಮದೆಲ್ಲ ಸುಖಕರವಾಗಿರಲಿ ಅಂತ ಅಭಿಪ್ರಾಯ ನಮ್ಮದು. ಥ್ಯಾಂಕ್ ಯು. ಪದ್ಮಶಾಲಿ ಸಮಾಜ ರವೀಶ್ ಶೆಟ್ಟಿಗಾರ್. ನಮಸ್ಕಾರ ಎಲ್ರಿ. ಎಲ್ಲರೂ ಗಣೇಶ್ ಅವರ ಬಗ್ಗೆ ಹೇಳಿದರು. ಎಲ್ಲ ಸಂಘದಲ್ಲಿ ಇವರು ಎಷ್ಟೆಲ್ಲ ಕಾರ್ಯಕ್ರಮಕ್ಕೆ ಇವರು ಪರೋಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಕೆಲಸ ಮಾಡಿದ್ದಾರೆ ಅಂತ. ಆದರೆ ನಾನು ಇವತ್ತು ಇಲ್ಲಿ ಹಾಲಿಗೆ ಬರುವಾಗ ಗಣೇಶ್ ಅವರು ಬಿಟ್ಟರೆ ಸಂಪತ್ತು ಅಂತ 2 ಜನ ಮಾತ್ರ ಇದ್ದರು. ಅವ್ರ ಹತ್ರ ಕೇಳಿದೆ, ಗಣೇಶ್ ಅವ್ರ ಹತ್ರ, ನೀವು ಬೇಗ ಬಂದಿದ್ದೀರ ಅಂತ. ಹೌದು, ಅವ್ರು ಹೇಳಿದ್ರು ಇವತ್ತಿದ್ದು ಪ್ರೋಗ್ರಾಮ್ಸು ಸೆಟ್ ಮಾಡಿದವರು ಇವರೇ. ಹಾಗಾಗಿ ಇವರ ಬೀಳ್ಕೊಡುಗೆ ಸಮಾರಂಭಕ್ಕೆ ಸಹ ಇವರ ಅಗತ್ಯ ಇತ್ತು ಅಂತ ನಮ್ಗೆ ಎಲ್ಲರಿಗೂ ಗೊತ್ತಾಗ್ತದೆ. ನಾನು ಗಣೇಶ್ ಅವರ ಬಗ್ಗೆ ಅವರು ತುಂಬ ಕಾರ್ಯಕ್ರಮದಲ್ಲಿ ನಾನು ನೋಡಿದ್ದೇನೆ ಅವರಿಗೆ. ನಮ್ಮ ಸಂಘ ಪ್ರಾರಂಭ ಆಗೋ ಮೊದಲು ನಮ್ಮ ಸಂಘ ಇವತ್ತಿಗೆ 10 ವರ್ಷಕ್ಕೆ ಕಾಲಿಟ್ಟಿದ್ದೇವೆ ನಾವು, ಪದ್ಮಶಾಲಿ ಸಮುದಾಯ. ಆಗ
ನಾವು ಪ್ರಾರಂಭ ಮಾಡಲಿಕ್ಕೆ ಎಲ್ಲರೂ ಹೇಳಿದಾಗೆ ಅವರ ಅಗತ್ಯ ಉಂಟು ಅಂತ ಎಲ್ಲರೂ ಹೇಳಿದರು. ಗಣೇಶ್ ಅವರವರಿಗೆ ಮೀಟ್ ಆಗಿ ಅಂತ ಹೇಳಿದರು. ಅವರು ನಮಗೆ ಬೇಕಾದ ವ್ಯವಸ್ಥೆ ಸವಲತ್ತು ಅಡ್ವೈಸ್ ಎಲ್ಲ ಮಾಡ್ತಾರೆ ಅಂತ ಅವರು ಹೇಳಿದರು. ಬೇಡ ನಮಗೆ ಬೇಡ, ಗಣೇಶ್ ಅವರು ದೊಡ್ಡ ಜನ, ಅವ್ರ ಹತ್ರ ಬೇಡ, ನಾವು ಆದಷ್ಟು ಮಾಡುವ ಅಂತ ಹೇಳಿದ್ರು. ಎಷ್ಟು ಮಾಡಿದ್ರು ನಮ್ಮಿಂದ ಆಗಲಿಲ್ಲ. ಕೊನೆಗೆ ನಾವು ಗಣೇಶ್ ಅವರ ಹತ್ರ ಹೋಗಬೇಕಾಯಿತು. ಮತ್ತು ಅವರು ನಮ್ಮೊಟ್ಟಿಗೆ ಬಂದು ನಮ್ಮ ಉದ್ಘಾಟನಾ ಸಮಾರಂಭಕ್ಕೆ ಬಂದ ಗಣೇಶ್ ಅವರವರು ನಮ್ಮೊಟ್ಟಿಗೆ ಇವತ್ತಿನವರೆಗೂ ಇದ್ದಾರೆ. ನಮ್ಮ ಎಲ್ಲ ಪದ್ಮಶಾಲಿ ಸಮುದಾಯದವರು ಎಲ್ಲರಿಗೆ ಸಹ 100% ಜನ ಗಣೇಶ್ ಅವರ ಬಗ್ಗೆ ಗೊತ್ತುಂಟು. ಹಾಗಾಗಿ ಗಣೇಶ್ ಅವರವರು ನಮ್ಮ ಉದ್ಘಾಟನಾ ಸಮಾರಂಭಕ್ಕೆ ಬಂದ ದಿನದಿಂದ ನಮ್ಮೊಟ್ಟಿಗೆ ಇದ್ದ ಇವರಿಗೆ ನಮಗೆ ನಿಮ್ಮ ಮುಂದಿನ ಭವಿಷ್ಯ ಉತ್ತಮವಾಗಲಿ, ದೇವರು ನಿಮಗೆ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ತಾ ಇದ್ದೇನೆ. ಅದರೊಟ್ಟಿಗೆ ಗಣೇಶ್ ಅವರು ಬಂಟ ಸಮಾಜದಲ್ಲಿ ಇದ್ದರೂ ಸಹ ಅವರ ಆಚಾರ ವಿಚಾರ ನಡೆ ನುಡಿ ಮತ್ತು ಹೇಳುವಂಥ ಸಂಸ್ಕೃತಿ ಎಲ್ಲ ಭಟ್ರ ಸಮಾಜಕ್ಕೆ ಸ್ವಲ್ಪ ಹತ್ತಿರ ಉಂಟು. ಬಂಟ ಸಮಾಜದವರು ಕ್ಷಮಿಸಿ ನಾನು ಈಗ ಹೇಳಿದಂಗೆ, ಮತ್ತು ಎಲ್ರಿಗೂ ಗೊತ್ತಿದ್ದ ವಿಚಾರ ಇದು. ಹಾಗಾಗಿ ಮತ್ತೆ ಇವರು ನಮ್ಮ ಊರಿಗೆ ಹೋಗಿ ಸೆಟ್ಲ್ ಆಗುವಾಗ ಇವರು ಬ್ರಹ್ಮಾವರದಲ್ಲಿ ಇದ್ದಾರಂತೆ. ನಾನು ಸ್ವಲ್ಪ ಅವರಿಗೆ ಹತ್ತಿರವೇ ಇದ್ದೇನೆ, ಉಡುಪಿಯಲ್ಲಿದ್ದೇನೆ. ನಮ್ಮ ಮುಂದಕ್ಕೆ ಸಹ ಇಲ್ಲಿಂದ ಬಿಟ್ಟು ಹೋದರೂ ಸಹ ನಮಗೆ ಸ್ವಲ್ಪ ಹತ್ತಿರವೇ ಇದ್ದಾರೆ ಅಂತ ಹೇಳೋದು ಒಂದು ಖುಷಿಯ ವಿಚಾರ. ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ, ದೇವರು ನಿಮಗೆ ಉತ್ತಮ ಆರೋಗ್ಯ ಕೊಡಲಿ, ಆಯುಷ್ಯ ಕೊಡಲಿ, ಹಾಗೆ ಶಾಂತಿಯುತ ನಿಮ್ಮ ನಿವೃತ್ತಿ ಜೀವನವಾಗಲಿ. ನಮ್ಮೊಟ್ಟಿಗೆ ಇನ್ನು ಮುಂದೆ ಸಹ ನಾವು ಒಟ್ಟಿಗಿರುವ, ನಾವು ಭಾಳ ಹತ್ರ ಇದ್ದೇವೆ ಅಂತ ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೇನೆ. ಇನ್ನು ಮುಂದಕ್ಕೆ ದುಬೈ ಕನ್ನಡಿಗರು ಪರವಾಗಿ ಚಂದ್ರಕಾಂತ್. ಎಲ್ರಿಗೂ ನಮಸ್ಕಾರ. ನಾನು ಚಂದ್ರಕಾಂತ್, ಕನ್ನಡಿಗರು ದುಬೈ ತಂಡದ ಪರವಾಗಿ ನಾನಿಲ್ಲಿ ನಮ್ಮ ಗಣೇಶ್ ರಾಯ್ರವರ ಬೀಳ್ಕೊಡುಗೆ ಸಮಾರಂಭಕ್ಕೆ ಬಂದಿದ್ದೇನೆ. ಸೈಲೆಂಟ್ ಪ್ಲೀಸ್. ಗಣೇಶ್ ರಾಯ್ ಸರ್ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ತಿಳಿದೇ ಇದೆ. ಕರ್ಮಭೂಮಿಗೆ ನಮಸ್ಕರಿಸುತ್ತಾ ಜನ್ಮಭೂಮಿಗೆ ಮರಳಿ ಹೋಗ್ತಿರ್ತಕ್ಕಂಥ ನಮ್ಮ ಗಣೇಶಣ್ಣನಿಗೆ ಕರ್ಮಭೂಮಿಯಲ್ಲಿ ಎಲ್ಲ ಕನ್ನಡಿಗರಿಗೂ ಕೂಡ, ಎಲ್ಲ ಸಂಘ ಸಂಸ್ಥೆಗೂ ಕೂಡ ಚಿರಪರಿಚಿತ. ಎಲ್ಲ ಸಂಘಗಳಿಗೆ, ಎಲ್ಲ ಸಂಘದಲ್ಲಿ ಕೆಲಸ ಮಾಡಿ ಇಲ್ಲಿ ಎಲ್ಲ ಸಂಘಗಳಿಗೆ ಒಂದು ಎಕ್ಸಾಂಪಲ್ ಆಗಿ ಇರುವಂಥ ಒಂದು ಗಣೇಶ್ ರಾಯರವರು ಈಗ ತಾಯ್ನಾಡಿನಾಗೆ ಹೋಗಿ ಅಲ್ಲಿ ಒಂದು ಕನ್ನಡ ತಾಯಿಯನ್ನು ಕೂಡ ಇದೇ ರೀತಿಯಲ್ಲಿ ಇಲ್ಲಿ ಹೇಗೆ ಸಪೋರ್ಟ್ ಮಾಡಿದ್ರಿ ಅಲ್ಲಿ ಕೂಡ ಅದೇ ರೀತಿಯಲ್ಲಿ ಹೋಗಿ ಮತ್ತೆ ಅಲ್ಲಿಗೆ ಇರುವಂಥ ಸಂಘ ಸಂಸ್ಥೆಗಳಿಗೆ ಅಲ್ಲಿ ಕೂಡ ಸಪೋರ್ಟ್ ಮಾಡಬೇಕು. ಇನ್ನೂ ಕೂಡ ದೇವರು ನಿಮಗೆ ಇನ್ನೂ ಕೂಡ ಶಕ್ತಿ ಕೊಡಲಿ, ಬರುವಂಥ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚು ದೊಡ್ಡ ಹೆಸರಾಗಲಿ ಗಣೇಶನಂದು ಅಂತ ಹೇಳ್ತಾ, ಮೊಗವೀರ್ COE ಇದರ ಪರವಾಗಿ ಬಾಲಕೃಷ್ಣ ಸಾಲಿಯ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸತೀಶ್ ಪೂಜಾರಿ ಅವರು ಆಲ್ರೆಡಿ ಹೇಳಿದ್ದಾರೆ, ಜಾಸ್ತಿ ಮಾತನಾಡಬಾರ್ದು. ಗಣೇಶ್ ರೈ ಅವರ ಬಗ್ಗೆ ಎಲ್ಲರೂ ಆಲ್ರೆಡಿ ಮಾತನಾಡಿದ್ದಾರೆ. ಅವರು ಬಿಟ್ಟು ಹೋಗುವುದು ಎಲ್ಲರಿಗೂ ಬೇಜಾರಿದೆ. ಅವರು ಇಲ್ಲಿ ಇದ್ದಾಗ ಹೇಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಸಂಘ ಸಂಸ್ಥೆಗೆ, ಹಾಗೆಯೇ ಅಲ್ಲಿಂದ ಕೂಡ ಸಪೋರ್ಟ್ ಮಾಡಬೇಕಂತ ನನ್ನ ಒಂದು ಅಭಿನಂದನೆ. ಅವರ ಹತ್ರ ರಿಕ್ವೆಸ್ಟ್ ಆನ್ಲೈನ್. ಓಕೆ, ಹಾಗೆ ನಾನು ಮೊಗವೀರ್ ಶಿವಯ್ಯ ಪರವಾಗಿ ಅವರಿಗೆ ಶಾಲ್ ಹೊದಿಸುವ ಒಂದು ಇದನ್ನು ಮಾಡ್ತೇನೆ ಅಂತ ಕೇಳಿಬಿಡ್ತೇನೆ. ಹಾಗೆಯೇ ಎಲ್ಲರಿಗೂ ಗೊತ್ತಿರುವ ಹಾಗೆ ಬ್ಲಡ್ ಡೊನೇಷನ್ ಕ್ಯಾಂಪೈನ್ನಲ್ಲಿ ಅವರದ್ದು ತುಂಬ ಸಪೋರ್ಟ್ ಇದೆ. ಅದಕ್ಕೋಸ್ಕರ ದುಬೈ ಹೆಲ್ತ್ ಅಥಾರಿಟಿ ಅವರಿಗೆ ಒಂದು ಅಪ್ರಿಸಿಯೇಷನ್ ಲೆಟರ್ ಅನ್ನು ಕೊಟ್ಟಿದ್ದಾರೆ. ನಾನು ಎಲ್ಲರ ಸಂಘದ ಪರವಾಗಿ ಸರ್ಪಮ್ಮನವರನ್ನು ಕೂಡ ರಿಕ್ವೆಸ್ಟ್ ಮಾಡ್ತೇನೆ, ಬಂದು ಅವರಿಗೆ ಹಸ್ತಾಂತರಿಸಬೇಕಂತ. ಸರ್ಪಮ್ಮಣ್ಣನವರು ಹೇಳಿದ್ರು ಎಲ್ಲ ಸಂಘ ಸಂಸ್ಥೆಗೆ ಅವರು ಫ್ಯಾಮಿಲಿಯೊಟ್ಟಿಗೆ ಹೋಗ್ತಾರೆ ಅಂತ. ಈವನ್ ಬ್ಲಡ್ ಡೊನೇಷನ್ ಫ್ಯಾಮಿಲಿಯ ಒಟ್ಟಿಗೆ ಬಂದು ಅವರು ಸಪೋರ್ಟ್ ಮಾಡ್ತಾರೆ. 4 ಕೂಡ ಅವರು ಡೋನರ್ಸ್.
Thank you very much and we wish you good luck. ಅಂದ್ರೆ ಇದು ಎಂತ ಬರ್ತದೆ ಅಂತ ಹೇಳಿ ದುಬೈ ಬ್ಲಡ್ ಡೊನೇಷನ್ ಸೆಂಟರ್, ದುಬೈ ಹೆಲ್ತ್ ಅಥಾರಿಟಿ ಎಕ್ಸ್ಟೆಂಡ್ಸ್ its appreciation to Mr. B.K. Ganesh Rai for his valuable participation in arranging and coordinating blood donation campaign and donating blood since 2007 to 2019, wishing him more success and prosperity. Dubai Blood Donation Center, yes, Dubai. ವಿಶ್ವಕರ್ಮ ಸಮಾಜ ಇದರ ಪರವಾಗಿ ಪದಾಧಿಕಾರಿಗಳು, ಮುಖ್ಯವಾಗಿ ಶಾಂತರಾಮಾಚಾರ್ಯ ಅವರಿಗೆ ತುಂಬ ಕ್ಲೋಸ್ ಇರೋರಂದರೆ ಶಾಂತರಾಮಾಚಾರ್ಯ. ನಾನು ಕಂಡ ಹಾಗೆ ದಯವಿಟ್ಟು ಬಂದು ಅವರ ಬಗ್ಗೆ ಎರಡು ಮಾತಾಡಬೇಕಂತ ಕೇಳ್ಕೊಳ್ತಾರೆ. ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಕನ್ನಡ ಬಂಧುಗಳಿಗೂ ಸಮೇತ ವಿಶ್ವಕರ್ಮ ಸೇವಾ ಸಮಿತಿಯ ಎಲ್ಲ ಸದಸ್ಯರ ಪರವಾಗಿ ಸಸ್ನೇಹ ನಮಸ್ಕಾರ. ಶ್ರೀಯುತ ಗಣೇಶ್ ರೈ ಅವರನ್ನು ಇಷ್ಟರವರೆಗೆ ಎಲ್ಲರೂ ಕೂಡ ಅವರ ಬಗ್ಗೆ ಮಾತಾಡಿದಿರಿ. ಪುನಃ ಪುನಃ ಅವರ ಬಗ್ಗೆ ಮಾತಾಡಿದರೆ ಚರ್ವಿತ ಚರ್ವಣ ಅಂತ ಹೇಳಿದ್ರೆ ಜಗದನ್ನೇ ಜಗದಾಗಿತ್ತು. ಆದರೂ ಕೂಡ ಒಂದೆರಡು ಮಾತು ಅವರ ಬಗ್ಗೆ ಹೇಳಬೇಕಾಗ್ತದೆ. ಯಾಕಂತ ಹೇಳಿದರೆ ಅವರ ನಮ್ಮ ನಂಟು 1990 ಪ್ರಪ್ರಥಮ ತುಳು ಪರ್ವದ ಸಂದರ್ಭದಲ್ಲಿ ಉಮೇಶ್ ನಂತೂರವರ ಜೊತೆಯಲ್ಲಿ ಇವರ ಕೂಡ ಸ್ನೇಹ ಆಯಿತು. ಅಲ್ಲಿಂದ ಆಮೇಲೆ ಹಿಂತಿರುಗಿ ನೋಡಲಿಲ್ಲ. ಅವರ ಕೈ ಚಳಕ ಏನು ಅಂತ ಹೇಳಿ ನೀವು ಇಲ್ಲಿ ನೋಡಿದಿರಿ. ಎಲ್ಲ ಸಂಘ ಸಂಸ್ಥೆಗಳು ಸಮೇತ ಆ ಲಾಂಛನವನ್ನು ಮಾಡಿಕೊಟ್ಟಂತಹ ಅವರ ಕೈ ಚಳಕ ಬೇರೆ ಯಾರಿಗೂ ಬರಲಿಕ್ಕಿಲ್ಲ. ಅದೇ ರೀತಿ ಕನ್ನಡದ ಪ್ರೇಮ ಅವರಿಗೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದರೆ ತಮಗೆಲ್ರಿಗೂ ಗೊತ್ತಿದೆ. ಅವರು ಕನ್ನಡವನ್ನು ಎಷ್ಟು ಪ್ರೀತಿಸ್ತಿದ್ದಾರೆ ಅಂತ ಹೇಳಿದರೆ ಅವರನ್ನೇ ಅವರು ಪ್ರೀತಿಸ್ತಾ ಇಲ್ಲ ಅಂತ ಹೇಳ್ಬೋದು ಅಷ್ಟು. ದಿವಂಗತ ಉಮೇಶ್ ನಂತೂರು ಇರಬೇಕಾದ್ರೆ ಆ ಸಂದರ್ಭದಲ್ಲಿ ಗಣೇಶ್ ರೈ ಅವರು ನಾವು ಎಲ್ಲ ಜೊತೆಯಲ್ಲಿರ್ತಿದ್ದೆವು. ಎಲ್ಲರೂ ಕೇಳ್ತಾ ಇದ್ರು, ನಿಮ್ಮ ಕೆಲಸ ಯಾವಾಗ ನಡೀತಾ ಇತ್ತು, ಎಲ್ಲಿ ನಡೀತಾ ಇತ್ತು, ನಿಮ್ಮ ಆಫೀಸ್ ಎಲ್ಲಿ, ನಿಮ್ಮ ಕಾರ್ಯಾಗಾರ ಎಲ್ಲಿ ಅಂತ ಹೇಳಿಬಿಟ್ಟು. ಅದು ನಮಗೆ ಮಾತ್ರ ಗೊತ್ತು. ಶ್ರೀಯುತ ಗಣೇಶ್ ಅವರಿಗೆ ಹೆಚ್ಚು ಮಾತಾಡೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಅವರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ನಮ್ಮ ವಿಶ್ವಕರ್ಮ ಪೂಜಾ ಸಂದರ್ಭದಲ್ಲಿ. ಅದರ ಮಧ್ಯದಲ್ಲಿ ಎಲ್ಲ ಸಂಸ್ಥೆಗಳು ಸೇರಿ ಅವರನ್ನು ಗೌರವಿಸುವಂತ ಹೇಳಿ ಅಂತ ತಿಳಿದಾಗ ನಾವು ಅದರ ಜೊತೆಯಲ್ಲಿ ಭಾಗಿಯಾಗಿದ್ದೇವೆ. ಆದರೂ ಕೂಡ ಅವರು ನಮ್ಮ ಪೂಜಾ ಸಂದರ್ಭದಲ್ಲಿ ಇರ್ತಾರೆ ಅಂತ ಹೇಳಿ ಅವರು ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಕದಂ ಪರವಾಗಿ ಕುಂದಾಪುರ ದೇವಾಳಿಗರ ಸಂಘ ಇದರ ಪರವಾಗಿ ಶ್ರೀ ನಿತ್ಯಾನಂದ ಬಸ್ಕೂರು. ಎಲ್ರಿಗೂ ನಮಸ್ಕಾರ. ಕದಂನ ಪರವಾಗಿ ಹಾಗೆ ಹೇಳಬೇಕಾದ್ರೆ ಗಣೇಶ್ ರೈ ಅವರ ಪರಿಚಯ ನನಗೆ 2015 ಇಸ್ವಿಯಲ್ಲಿ ಆಗಿದೆ. ನಾವು ಕದಂ ಹೇಳುವ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದಾಗ ಗಣೇಶ್ ರೈ ಅವರು ಹಗಲು ರಾತ್ರಿ ನಮ್ಮೊಟ್ಟಿಗೆ ಬಂದು ನಮ್ಮ ಕಲ್ಚರಲ್ ಪ್ರೋಗ್ರಾಮ್ ಆಗಲಿ ಯಾವುದೇ ಆಗಲಿ ಅಚ್ಚುಕಟ್ಟಾಗಿ ನಮಗೆ ತಿಳಿಸ್ಕೊಟ್ಟವರಲ್ಲಿ ಒಬ್ಬರು ಗಣೇಶ್ ರೈ ಅವರು. ರಾತ್ರಿ 8 ಗಂಟೆಗೆ ಕರೆದ್ರೂ ಬರ್ತಾ ಇದ್ರು ಅವರು. ಬಂದು ನಮ್ಮ ಕೆಲವು ಸಂಘ ಸಂಸ್ಥೆಗಳ ಮನೆಗಳಲ್ಲಿ ನಾವು ಪ್ರಾಕ್ಟೀಸ್ ಮಾಡುವಾಗ ಅವರು ಬಂದು ತುಂಬ ಹೆಲ್ಪ್ ಮಾಡ್ತಾ ಇದ್ರು. ಮತ್ತೆ ಮತ್ತೊಂದು ವಿಚಾರ ಹೇಳಬೇಕಂತ ಹೇಳಿದರೆ 2015 ಇಸ್ವಿಯಲ್ಲಿ ನಾವು ವಿನಯ್ ಪ್ರಸಾದನ್ ಇಲ್ಲಿ ಕರೆಸಿರ್ಬೇಕಾದ್ರೆ ಇನ್ವಿಟೇಷನ್ ಮಾಡುವಂಥ ಕೆಲಸ ಗಣೇಶ್ ರೈ ಪ್ರತಿ ವರ್ಷ ಕೊಡ್ತಾ ಇದ್ದೆವು. ಆ ವರ್ಷ ರಾತ್ರಿ 12 ಗಂಟೆಯಿಂದ ಹಿಡಿದು ಬೆಳಿಗ್ಗೆ 3 ಗಂಟೆಗೆ ಅವರು ನನಗೆ ಕಾಲ್ ಮಾಡಿದ್ದಿದೆ, ನಾನು ಅವ್ರಿಗೆ ಕಾಲ್ ಮಾಡ್ತಾ ಇದ್ದೆ ಆವಾಗ. ಯಾಕಂತ ಹೇಳಿದ್ರೆ ಅದರಲ್ಲಿ ಚೇಂಜಸ್ ಬರ್ತಾ ಇತ್ತು. ಯಾಕಂತ ಹೇಳಿದ್ರೆ ಕೆಲವು ಸರ್ತಿ ಹೆಸರಾಗುವಾಗ ಚೇಂಜಸ್ ಬಂದಿದೆ, ಕೆಲವು ಸ್ಪಾನ್ಸರ್ ಹೊಸ್ತು ಬಂದಿದ್ದಾರೆ. ಸೊ ಹಾಗಿರುವಾಗ ಎಷ್ಟೊತ್ತಿಗಾದರೂ ಅವರು ಲಾಸ್ಟ್ ಮೂಮೆಂಟಲ್ಲಿ ಅದನ್ನು ಕರೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಅಂತ ಒಂದು ಪರಿಶ್ರಮದಿಂದ ಅವ್ರು ಮಾಡ್ತಾ ಇದ್ದದ್ದು ರಿಯಲಿ ನಮಗೆ ಆಗ ಒಂದು ಹೆಮ್ಮೆ ಕೊಟ್ಟಿದೆ. ಗಣೇಶ್ ರೈ ಮತ್ತೊಂದು ವಿಚಾರ ಅಂತ ಹೇಳ್ಬೇಕು ಹೇಳಿದ್ರೆ ಅವರೊಂದು ಅಪ್ಪಟ ಕನ್ನಡ ಪಂಡಿತರು. ಯಾಕಂತ ಹೇಳಿದ್ರೆ ನನಗೆ ನೆನಪಿದೆ, ಬಿ ಜಿ ಮೋಹನ್ ದಾಸ್ ಗಲ್ಫ್ ಕನ್ನಡಿಗ
ಮಾಡ್ತಾ ಇರಬೇಕಾದ್ರೆ ಯಾವುದೇ ಒಂದು ಬಣ್ ಸಂಘ ಆಗಲಿ, ಬಿಲ್ಲವ ಸಂಘ ಆಗಲಿ ಅಥವಾ ಕರ್ನಾಟಕ ಸಂಘ ಆಗಲಿ, ಯಾವುದೇ ಒಂದು ಆ ಸಂಘದ ಆ ದಿನದ ಕಾರ್ಯಕ್ರಮದ ಬಗ್ಗೆ ಮರುದಿವಸ ಬೆಳಿಗ್ಗೆ ಒಳಗೆ ಅವರು ಗಲ್ಫ್ ಕನ್ನಡಿಗೆ ಕೊಟ್ಟು ಕಳಿಸ್ತಾ ಇದ್ರು. ಹಾಗೆ ಅಂತ ಒಂದು ಗಣೇಶ್ ರೈ ಅವರು ಇವತ್ತು ಇಂಡಿಯಾಕ್ಕೆ ಹೋಗ್ತಾ ಇದ್ದಾರೆ. ಒಂದು ಒಳ್ಳೆ ವಿಚಾರವೇ, ಯಾಕಂತ ಹೇಳಿದ್ರೆ ಎಲ್ಲರೂ ಹೋಗ್ಬೇಕಲ್ಲಿ, ಸೆಟ್ಲಿಂಗ್ ಫಾರ್ ಗುಡ್ ಅಂತೇಳಿ. ಆವಾಗ ಹರೀಶ್ ಶೇರಿಗಾರ ಹೇಳಿದಾಗೆ ರಿಪ್ಲೇಸ್ಮೆಂಟ್ ಕರೆಕ್ಟ್. ಅದು ರಿಪ್ಲೇಸ್ಮೆಂಟಿಗೆ ಗಣೇಶ್ ರೈ ಅವರನ್ನು ಮಾಡುವಂಥ ವ್ಯಕ್ತಿ ಈಗ ಇಲ್ಲಿ ನಂಗೆ ಕಾಣಿಸ್ತಾ ಇಲ್ಲ. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಗಣೇಶ್ ರಾವ್ ಯಾವುದೇ ವಿಚಾರಕ್ಕೂ ಸೈ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ನಾವೀಗ ಗಣೇಶ್ ರಾವರಿಗೆ ಹೀಗೆ ಒಂದು ಮಾಡಿಕೊಡಿ ಅಂತ ಹೇಳಿದ್ರೆ ಎಸ್ ಅಂತ ಹೇಳಿದ್ರೆ, ನಾನು ಹೇಳ್ಬೇಕಂತ ಹೇಳಿದ್ರೆ ರೈ ಅಂದರೆ ಸೈ. ಸೊ ಹಾಗೆ ಅವರ ಮುಂದಿನ ಜೀವನ ಒಳ್ಳೆಯದಾಗಲಿ, ಸುಖಕರವಾಗಲಿ, ಹಾಗೂ ಅವರ ಧರ್ಮಪತ್ನಿಗೂ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಕರ್ನಾಟಕ ಸಂಘ ಶಾರ್ಜಾ ಪರವಾಗಿ ಆನಂದ್ ಬೈಲು. ಎಲ್ರಿಗೂ ಕೂಡ ನಮಸ್ಕಾರ. ಶ್ರೀಯುತ ಗಣೇಶ್ ರೈ ಅವರ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಕನ್ನಡಿಗರಿಗೆ ಹಾಗೂ ತುಳುವರಿಗೆ ನಮ್ಮೆಲ್ಲರ ಕರ್ನಾಟಕ ಸಂಘ ಸಾರ್ಜದ ಪರವಾಗಿ ನಾನು ಹಾರ್ದಿಕ ಶುಭಾಶಯವನ್ನು ಕೋರುತ್ತೇನೆ. ಶ್ರೀಯುತ ಗಣೇಶ್ ರೈ ಅವರ ಬಗ್ಗೆ ನೀವೆಲ್ಲರೂ ಮಾತಾಡಿದ್ರಿ. ಶ್ರೀಯುತ ಗಣೇಶ್ ರೈ ಅವರು ಕರ್ನಾಟಕ ಸಂಘದ ಸ್ಥಾಪಕ ಸದಸ್ಯರಾಗಿದ್ದರು ಹಾಗೂ ಅಧ್ಯಕ್ಷರಾಗಿ ಬಹಳ ಕೆಲಸ ಕಾರ್ಯಗಳನ್ನು ಮಾಡಿದವರು, ತೋರಿಸಿದವರು, ನಮ್ಮೆಲ್ಲರಿಗೆ ಪ್ರೋತ್ಸಾಹಕರಾಗಿದ್ದರು. ಅವರ ಕಚೇರಿಯಲ್ಲಿ ಎಷ್ಟೇ ಕೆಲಸವಿದ್ದರೂ ಸಂಘ ಸಂಸ್ಥೆಯ ಕೆಲಸವನ್ನು ನಾನು ಹೇಳದೆ ಮಾಡುತ್ತಿದ್ದರು. ಅವರಿಗೆ ನಾವೆಲ್ಲರೂ ಚಿರಋಣಿಯಾಗಿದ್ದೇವೆ. ಅವರು ನಮಗೆ ಬಹಳ ಆತ್ಮೀಯರಾಗಿದ್ದರು. ಅವರಿಗೆ ನಾವು ಚಿರಋಣಿಯಾಗಿದ್ದೇವೆ. ಅವರ ಮುಂದಿನ ಜೀವನವು ಸುಗಮವಾಗಲಿ ಎಂದು ಶ್ರೀ ದೇವರಲ್ಲಿ ಬೇಡಿ ಹಾರೈಸುತ್ತೇವೆ ಅಂತ ನನ್ನ ಈ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ. ತುಳು ಕೂಟಾಯಿ ಇದರ ಬಗ್ಗೆ ಪರವಾಗಿ ಜಯಂತ್ ಶೆಟ್ಟಿ. ಎಲ್ರಿಗೂ ನಮಸ್ಕಾರ. ನಾನು ದುಬೈ ಕರ್ನಾಟಕ ಸಂಘ ಹಾಗೂ ತುಳುಗಡ ಪರವಾಗಿ ಧನ್ಯವಾದ ಕೊಡಲಿಕ್ಕೆ ಬಂದಿದ್ದೇನೆ ಅಷ್ಟೇ. ನಾನು ಇವರ ಬಗ್ಗೆ ಹೇಳೋದ್ರೆ ಏನಿಲ್ಲ, ನನಗೆ ದುಬೈ ಬಂದಿದ್ದರೆ ನನಗೆ ಅವರ ಪರಿಚಯ ಇತ್ತು. ಹಾಗೆ ಅವರ ವಿಷಯ ಹೇಳುವಾಗ ಏನಿಲ್ಲ, ಎಲ್ಲರೂ ಹೇಳಿದ್ದೀರಿ. ಅದಷ್ಟೊಂದು ಶುಭ ಹಾರೈಕೆ ನೀವು ಕೊಡ್ತಾ ಇದ್ದೀರಿ ಸರ್. ಧನ್ಯವಾದಗಳು. ಇನ್ನು ಅಂಚೆಗೆರೆ ಸಮಾಜದ ಪರವಾಗಿ ರಾಮಚಂದ್ರ ಹೆಗ್ಡೆ ಅವರು. ಇಲ್ಲಿ ನೆರೆದಿರುವಂತಹ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಇವತ್ತು ನಾವೆಲ್ಲ ಇಲ್ಲಿ ಸೇರಿ ನಮ್ಮ ಆತ್ಮೀಯರಾದಂಥ ಗಣೇಶ್ ರಾಯ್ ಅವರಿಗೆ ಬೀಳ್ಕೊಡುಗೆ ಮಾಡ್ತಾ ಇದ್ದೇವೆ. ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮ, ಮದುವೆ ಮುಂಚೆ ಇರಲಿ, ಶುಭ ಕಾರ್ಯಗಳಲ್ಲಿ ಗಣೇಶನ ಮೊದಲಿಗೆ ಪೂಜೆ ಮಾಡಿ ಸ್ಮರಣೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ತೇವೆ. ಇಲ್ಲಿ UAE ಯಾವುದೇ ಒಂದು ಪಬ್ಲಿಕ್ ಫಂಕ್ಷನ್ ಆದರೆ ಮೊದಲಿಗೆ ನೆನಪು ಮಾಡೋದು ನಮ್ಮ ಆತ್ಮೀಯರಾದಂಥ ಗಣೇಶ್ ರಾಯ್. ಯಾವುದೇ ಒಂದು ಈ ಕಾರ್ಯಕ್ರಮ ಚೆನ್ನದಾಗಿ ಹೊಮ್ಮಿ ಬರಬೇಕಾದ್ರೆ ಮಾಡಿದಂಥ ಕಾರ್ಯಕ್ರಮ ಒಳ್ಳೆ ಏನು ಹೇಳ್ತಾರೆ ಅದಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣಬೇಕಂತ ಆದರೆ ಅದರ ಹಿಂದೆ ಸ್ಟೇಜಲ್ಲಿ ಹಾಕಿದಂತಹ ಭಿತ್ತಿ ಪತ್ರ ಅಥವಾ ಬಿಂಬಗಳು ತುಂಬ ಇಂಪಾರ್ಟೆಂಟು. ಆದ್ದರಿಂದ ಆ ಕಾರ್ಯಕ್ರಮಗಳು ಹೊಮ್ಮಬೇಕಾದ್ರೆ ಅದರಲ್ಲಿ ಗಣೇಶ ಅವರ ಪಾತ್ರ ತುಂಬ ದೊಡ್ಡದು. ಹಾಗೆ ಇವರು ಇವತ್ತು ನಮ್ಮನ್ನೆಲ್ಲ ಬೀಳ್ಕೊಂಡು ಊರಿಗೆ ಹೋಗ್ತಾ ಇದ್ದಾರೆ. ಆದರೆ ಈ ವಿಷಯದಲ್ಲಿ ನಾವು ಬೇಜಾರು ಪಡಬೇಕಂತಿಲ್ಲ. ಯಾಕಂದರೆ ಇಲ್ಲಿ ಇರುವಾಗ ಅವರು 99.99%ಗಿಂತ ಜಾಸ್ತಿ ನಮಗಾಗಿ ಕೆಲಸ ಮಾಡಿದ್ದಾರೆ. ಅವರ ಈ ಏನು participation is required back at home also. So he has done his work here and he is going back to his place. ಅವರು ಒಂದು ಸ್ಥಿತಪ್ರಜ್ಞ ಮನುಷ್ಯ. ಇಲ್ಲಿದ್ದರೂ ಅವರು ಅಷ್ಟೇ ಖುಷಿಯಲ್ಲಿ ಇರ್ತಾರೆ, ಊರಲ್ಲಿದ್ದರೂ ಅಷ್ಟೇ ಖುಷಿಯಲ್ಲಿ ಇರ್ತಾರೆ ಅನ್ನುವ ಒಂದು ಆತ್ಮವಿಶ್ವಾಸ ನನಗಿದೆ. ಅವರು ಯಾವಾಗಲೂ ಹಸನ್ಮುಖಿ,
ಸದಾನಂದ ಗೌಡ್ರ ನಂತರ ಒಂದು ಸ್ಥಿತಪ್ರಜ್ಞ ಸ್ಮೈಲಿಂಗ್ ಫೇಸ್ ನಾನು ನೋಡಿದ್ದು ಮಿಸ್ಟರ್ ಗಣೇಶ್ ರಾಯ್ ಮಾತ್ರ. ಅವರು ಇನ್ನು ಮುಂದೆ ಸಹ ಊರಿನಲ್ಲಿ ತೆಗೆದುಕೊಳ್ಳುವಂತಹ ಯಾವುದೇ ಒಂದು ಕಾರ್ಯಕ್ರಮಗಳಿಗೆಲ್ಲ ಅವರಿಗೆ ನಾವು ಶುಭ ಹಾರೈಸ್ತಾ, ಅವರು ಅಲ್ಲಿದ್ದರೂ ಈಗ ಇದು ಆನ್ಲೈನ್ ಏನು ಜಮಾನ, ಸೊ ವಿ ವಾಂಟ್ ಲೀವ್ ಹಿಮ್ ಅಲೋನ್ ಈವನ್ ಬ್ಯಾಕ್ ಎಟ್ ಹೋಮ್. ವಿಲ್ ಆಸ್ಕ್ ಹಿಮ್ ಟು ಡೂ ವಾಟ್ ಎವರ್ ಪಾಸಿಬಲ್ ಸಿಟಿಂಗ್ ಓವರ್ ದರ್ ಟು ಪಾರ್ಟಿಸಿಪೇಟ್ ಇನ್ ಅವರ್ ಲೋಕಲ್ ಪ್ರೋಗ್ರಾಮ್ ಆಲ್ಸೋ. ಅವರ ಮುಂದಿನ ಜೀವನ ದೇವರು ಶುಭ ಹಾರೈಸಲಿ, ನಾವೆಲ್ಲ ಶುಭ ಹಾರೈಸಿ ಅವರ ಜೀವನ ಉತ್ತಮವಾಗಲಿ ಅಂತ ನಾನು ದೇವರಲ್ಲಿ ಬೇಡಿಕೊಳ್ತಾ UAE ಆಮ್ಚಿಗೆಲ್ ಸಮಾಜ ಪರವಾಗಿ ಅವರಿಗೆ ಶುಭ ಹಾರೈಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಎಲ್ಲರಿಗೆ. ಮಾರ್ಗದೀಪ ಸಾಂಸ್ಕೃತಿಕ ಸಮಿತಿ ಕಡೆಯಿಂದ ಕಳೆದ 21 ವರ್ಷ ಗಣೇಶಾನಂದ ಸರ್ವಿಸಸ್ ಸಿಕ್ಕಿದ್ದು ಅವ್ರದ್ದೆಲ್ಲ ನಮ್ಮದೆಲ್ಲ ಮೆಂಬರ್ಸ್ ತರಫಿಂದ ನಾನು ಅವರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಕೊಡ್ತೇನೆ. ಇವತ್ತು ಎಲ್ಲರದ್ದು ಮಾತು ನಾನು ಕೇಳ್ಕೊಂಡು ನಂದು ಮತ್ತು ಅವ್ರದ್ದು ಪರಿಚಯ ಒಂದು 5-6 ವರ್ಷ ಹಿಂದೆ ಆಗಿದಷ್ಟೇ. ಮಾರ್ಗದೀಪ ಸಾಂಸ್ಕೃತಿಕ ಸಮಿತಿದು ಫಸ್ಟ್ ಗಣೇಶೋತ್ಸವ, ಸಾರ್ವಜನಿಕ ಗಣೇಶೋತ್ಸವ ದುಬೈಲಿ ಮಾಡಿದಾಗ. ಆ್ಯಂಡ್ ಇವತ್ತು ಐ ವಿಲ್ ಟೇಕ್ ದಿಸ್ ಆಪರ್ಚುನಿಟಿ ಟು ಟೆಲ್ ಯು ದ್ಯಾಟ್ 5th year celebration 6th September ವಿಮೆನ್ಸ್ ಅಸೋಸಿಯೇಷನ್ ಗ್ರ್ಯಾಂಡ್ ಹಾಲ್ ಅಜ್ಮಾನ್ನಲ್ಲಿ ನಾವು ಮಾಡ್ತಾ ಇದ್ದೇವೆ. ಆ್ಯಂಡ್ ಐ ವುಡ್ ಲೈಕ್ ಟು ಇನ್ವೈಟ್ ಎವ್ರಿಬಡಿ. ಗಣೇಶನ ವಿಷಯ ಕೇಳಿದಾಗ ಇಟ್ಸ್ ಲೈಕ್ ವಾಟ್ ಕೃಷ್ಣಸ್ ರೋಲ್ ವಾಸ್ ಇನ್ ಮಹಾಭಾರತ್ ಟು ಆಲ್ ಅವರ್ society in Dubai. I would like to give a small token of love along with my members. Thank you so much. ಆದ್ಮೇಲೆ ಅದೇ ರೀತಿ ಇನ್ನೊಂದು ಮಾತು ತಮ್ಮ ಗಮನ ಕೊಡ್ತಿದ್ರೆ, ನಾವು 2 ವಿಚಾರ ಇದೆ. ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೇಳಿದಾಗ ಡಾಕ್ಟರ್ APJ ಅಬ್ದುಲ್ ಕಲಾಂ, ಮೆಟ್ರೋ ಮ್ಯಾನ್ ಆಫ್ ಇಂಡಿಯಾ ಅಂತ ಕೇಳಿದಾಗ ಶ್ರೀಧರನ್. ಅಧಿಕೃತವಾಗಿ ಮಾರ್ಗದೀಪ ಸಾಂಸ್ಕೃತಿಕ ಸಮಿತಿಯ ಈ ಘೋಷಣೆ ತಮ್ಮ ಮುಂದೆ ಇಡ್ತಾ ಇದ್ದಾರೆ. ತಾವು ಒಪ್ಕೊಳ್ಳೋದು ದೊಡ್ಡ ಚಪ್ಪಾಳೆ ಮೂಲಕ ನೀವು ಪಾಸ್ ಮಾಡಬೇಕು, ಅದು ಅಧಿಕೃತವಾಗಿ ಪತ್ರ ಕೊಡ್ತಾರೆ. ನಾನು ಅವರಿಗೆ ಒಂದು ಬಿರುದು ಮಾರ್ಗದೀಪ ಸಾಂಸ್ಕೃತಿಕ ಪರವಾಗಿ ಘೋಷಿಸಲಿಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆಯಲ್ಲಿ. ನಾನು ಇನ್ನೂ ಹೇಳ್ತಾ ಇದ್ದೇನೆ, ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ APJ ಅಬ್ದುಲ್ ಕಲಾಂ, ಮೆಟ್ರೋ ಮ್ಯಾನ್ ಆಫ್ ಇಂಡಿಯಾ ಅಂತ ಶ್ರೀಧರನ್, ಲೋಗೋ ಮ್ಯಾನ್ ಆಫ್ UAE ಕನ್ನಡಿಗ ಅಂದ್ರೆ ಶ್ರೀ ಗಣೇಶ್ ರೈ ಅಂತಲೇ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. 36 ಲೋಗೋ ಈಗಾಗಲೇ ಇದೆ. ಅವರು ಇನ್ನು ಮುಂದಕ್ಕೆ ಲೋಗೋ ಮ್ಯಾನ್ ಆಫ್ UAE ಕನ್ನಡಿಗ ಎಂಬ ಬಿರುದಿನಲ್ಲೇ ಗುರುತಿಸಬೇಕಂತ ತಮ್ಮ ಈ ಅಂಗೀಕೃತವಾದಂತಹ ಸಂದರ್ಭದಲ್ಲಿ ಅವರಿಗೆ ಅಧಿಕೃತವಾಗಿ ಪತ್ರ ಕೂಡ ಬರೀತಾ ಇದ್ದಾರೆ. ಧನ್ಯವಾದಗಳು. ಇದಕ್ಕೆ ಡಾಕ್ಟರ್ ರಶ್ಮಿ, ಒಕ್ಕಲಿಗ ಸಂಘ, ದುಬೈ. ನಮಸ್ಕಾರ. ನಾನು ಕಂಡ ಗಣೇಶ್ ರಾಯ್. ನಮ್ಮ ಪರಿಚಯ 12 ವರ್ಷದ ಹಿಂದೆ ಆಗಿದ್ದು ವಿಶ್ವ ಕನ್ನಡ ಸಮ್ಮೇಳನದಲ್ಲಿ. ಆವಾಗ ಹೊಸ್ದಾಗಿ ಬಂದಿದ್ದೆ ನಾನಿಲ್ಲಿ, ಒಂದು 2 years ಆಗಿದ್ದು. ಯಾರೋ ಸಜೆಸ್ಟ್ ಮಾಡಿದ್ರು, ಹೋಗಿ ಕನ್ನಡ ಸಂಘಕ್ಕೆ ತುಂಬ ಪರಿಚಯ ಆಗುತ್ತೆ ನಿಮಗೆ ಅಲ್ಲಿ ಅಂತ. ಆವಾಗ ಜಾಯ್ನ್ ಆದಾಗ ಸರ್ವೋತ್ತಮ್ ಕ್ಷೇತ್ರ ಅವರು, ಗಣೇಶ್ ರಾಯ್, ಕೆಲವೊಂದು ಮುಖ್ಯ ಪರ್ಸನ್ಸ್ ಇದ್ದರು. ಅವ್ರು ಎಷ್ಟು ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು ನನಗೆ ಅಂದರೆ, ನಮ್ಮ ಜನನ ಬಿಟ್ಟು, ನನ್ನ ರಿಲೇಟಿವ್ಸ್ನ ಬಿಟ್ಟು ಇಲ್ಲಿ ಬಂದಿದ್ದೀನಿ ಅನ್ನೋ ಫೀಲಿಂಗೇ ಇರಲಿಲ್ಲ. ಇವತ್ತಿಗೂ ಏನಾದರೂ ವಿಷಯ ತಿಳ್ಕೋಬೇಕು ಅಥವಾ ಮಾತಾಡಬೇಕಂತ ಹೇಳಿದ್ರೆ ಗಣೇಶ್ ರಾಯ್ ಅವ್ರನ್ನೇ ನಾನು ಕಾಲ್ ಮಾಡೋದು. 1 person, ನಾನು 12 ವರ್ಷದಿಂದ ನಾನು ಅವ್ರನ್ನ ನೋಡ್ತಾ ಇದ್ದೇನೆ. ಯಾವತ್ತಿಗೂ ಯಾರ ಬಗ್ಗೆನೂ ನೆಗೆಟಿವ್ ಆಗಿ ಮಾತಾಡಿದ್ದು ನಾನು ಇದ್ದವರೆಗೂ ನೋಡೇ ಇಲ್ಲ. ಎವ್ರಿ ಟೈಮ್ ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೇನೆ. ಇಟ್ಸ್ ಓನ್ಲಿ ಅ ಪಾಸಿಟಿವ್ ವೈಬ್, ಬರೀ ಪಾಸಿಟಿವ್ ವೈಬಲ್ಲೇ ಮಾತಾಡ್ತಾರೆ. ಐ ಫೀಲ್ ಸೋ ನೈಸ್. ಎಷ್ಟು ಖುಷಿ ಆಗುತ್ತೆ ಅವ್ರ ಜೊತೆ ಮಾತಾಡೋಕ್ಕೆ. ನಂಬರ್ 1. ನಂಬರ್ 2 ಇಸ್ ದ್ಯಾಟ್ ಅವ್ರದ್ದು ಕನ್ನಡ ಮಾತಾಡೋಕ್ಕೆ ಶುರು ಮಾಡಿದ್ರೆ, ಇನ್ಫ್ಯಾಕ್ಟ್ ಇಷ್ಟೊತ್ತಲ್ಲಿ ಅವ್ರು ಇನ್ನೂ ಮಾತಾಡಿಲ್ಲ, ಮೈಕ್ ಸಿಕ್ಕಿದ್ರೆ ದಟ್ ಇಸ್ ವೆರಿ ಸರ್ಪ್ರೈಸಿಂಗ್. ಇಲ್ಲಾಂದರೆ ಗಣೇಶ್ ರಾಯ್ ಮೈಕ್ ಸಿಕ್ಕಿದ್ರೆ ಮೈಕ್ ಬಿಡೋದಿಲ್ಲ ಅವರು. ಸೊ ಬಟ್ ಯಾವತ್ತಿಗೂ ಬೇಜಾರಾಗ್ತಾ ಇರಲಿಲ್ಲ ಅವ್ರು ಮೈಕ್ ಇಟ್ಕೊಂಡಾಗ. ಕನ್ನಡದ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. 2ನೇದು. 3ನೇದು, ಅವ್ರ ವೈಫ್ನ ಅಪ್ರಿಷಿಯೇಟ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ಎಲ್ಲರೂ ಗಣೇಶ್ ರಾಯ್ನೇ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಬಟ್ ಒಂದು ಪರ್ಸನ್ ಸಕ್ಸಸ್ ಹಿಂದೆ ವೈಫ್ ಎಷ್ಟು ಮುಖ್ಯ ಅನ್ನೋದು
ಇಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಬಿಕಾಸ್ ಹಸ್ಬೆಂಡ್ ಯಾವಾಗ್ಲೂ ಬೇರೆ ಕೆಲಸದಲ್ಲಿ ಇದ್ದಾಗ ವೈಫ್ ಆಯಿತು ಆ ಕೆಲಸನೂ ನಿಮ್ಗೆ ಇಂಪಾರ್ಟೆಂಟು ಮಾಡಿ ಅಂತ ಹೇಳಿ ಅವ್ರಿಗೆ ಟೈಮ್ ಕೊಡ್ತಾರಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ಯು ಫಾರ್ ದ್ಯಾಟ್. ಇವತ್ತು ನಮ್ಗೆಲ್ಲರಿಗೂ ಇಷ್ಟೊಂದು ಗಣೇಶ್ ರಾಯಿಂದ ಸಪೋರ್ಟ್ ಸಿಕ್ಕಿರ್ಬೇಕಂದ್ರೆ ಬಿಕಾಸ್ ಗಣೇಶ್ ರಾಯ್ ಗಾಟ್ ಅ ಸಪೋರ್ಟ್ ಫ್ರಮ್ ಹರ್. ಏನೋ ಈ ಥರ ದಾಂಪತ್ಯ ತುಂಬ ರೇರಾಗಿ ಕಾಣ್ತೀವಿ ಇತ್ತೀಚೆಗೆ. ಅವ್ರು ತಂದಿರೋ ಸಂಸ್ಕೃತಿ ಅವ್ರ ಮಕ್ಕಳಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಯು ಕ್ಯಾನ್ ಸಿ ಹಿಸ್ ರಿಫ್ಲೆಕ್ಷನ್ ಇನ್ ಹಿಸ್ ಕಿಡ್ಸ್. ಏನೋ ಅವ್ರ ಮಕ್ಕಳು ಅಷ್ಟೇ ಸೌಮ್ಯದಿಂದ, ಅಷ್ಟೇ ಶಾಂತವಾಗಿ, ಅಷ್ಟೇ ಸ್ಮೈಲಿಂಗಲ್ಲಿ ಇರ್ತಾರೆ ವೆನ್ ಎವರ್ ಐ ಸಿ ದೇರ್ ಕಿಡ್ಸ್. ಏನೋ ಸೊ ಲಾಸ್ಟ್ 1 month ಹಿಂದೆ ನಾನು ಅವ್ರಿಗೆ ಯಾವುದೋ ರೀಸನಿಗೆ ಕಾಲ್ ಮಾಡಿದಾಗ ಹೇಗಿದ್ದೀರಾ ಅಂತ ಕೇಳೋಕ್ಕೆ, ಬಿಕಾಸ್ ಬ್ಯುಸಿ ಆಗಿಬಿಟ್ಟು ಈಚ್ ಅದರ್ ಮಾತಾಡೋಕ್ಕೆ ಆಗಿರಲಿಲ್ಲ. ಆಫ್ಟರ್ ಲಾಂಗ್ ಟೈಮ್ ಮಾತಾಡಿದಾಗ ಅವರು ನಿಮಗೆ ಗೊತ್ತಾ ನಾನು ಹೋಗ್ತಾ ಇದ್ದೀನಿ ವಾಪಸ್ ಇಂಡಿಯಾಗೆ ಅಂದರು. ಫಸ್ಟ್ ನನಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ವಾಟ್ ಯು ಮೀನ್ ಬೈ ದ್ಯಾಟ್ ಅಂತ. ಇಲ್ಲ ನಾನು ಇವಾಗ UAE ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ನಿನ್ನೆ ರಾತ್ರಿ ಫೋನ್ ಮಾಡಿಬಿಟ್ಟು ನಾಳೆ ನಮ್ಮದು ಸೆಂಡ್ ಆಫ್ ಪಾರ್ಟಿ ಇದೆ ನೀವು ಬರಬೇಕಂದ್ರು 10 ಗಂಟೆ ರಾತ್ರಿ. ಸೆಂಡ್ ಆಫ್ ಪಾರ್ಟಿನ ಎಷ್ಟೊಂದು ಜನ ಊರು ಬಿಟ್ಟು ಹೋಗಿದ್ದಾರೆ ಗೊತ್ತೇ ಆಗಲಿಲ್ಲ ನಮಗೆ. ನಿಮಗೆ ಎಲ್ಲ ಸಂಘದವರು ಸೇರ್ಕೊಂಡು ಸೆಂಡ್ ಆಫ್ ಪಾರ್ಟಿ ಕೊಡ್ತಾ ಇದ್ದಾರೆ. ದ್ಯಾಟ್ಸ್ ಸಚ್ ಅನ್ ಹಾನರ್ ಫಾರ್ ಯು ಆ್ಯಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಷ್ಟು ಸಂಘದ ಜನರ ಬೆಳೆ, ಸಂಘದ ವಿಶ್ವಾಸನ ಇವರು ಕಳಿಸಿದ್ದಾರೆ. ಇಂಥ ಆ್ಯಕ್ಚುಲಿ ಅವರಿಂದ ಕಲ್ತ್ಕೋಬೇಕು ನಾವು. ಹೆಂಗೆ ಇಷ್ಟು ಜನದ ಎಷ್ಟು ಹಣ ಸಂಪಾದನೆ ಮಾಡಿದಾರೋ ನನಗೆ ಗೊತ್ತಿಲ್ಲ, ಬಟ್ ಅಷ್ಟು ಜನದ ಪ್ರೀತಿ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅಮೇಝಿಂಗ್. ಯಾಕೆಂದರೆ ಈಗಿನ ಕಾಲದಲ್ಲಿ ರೀಸೆಂಟಾಗಿ ಕರ್ನಾಟಕದಲ್ಲಿ ನೋಡಿದ್ದೀವಿ ನಾವು ಎಷ್ಟು ಜನ. ನಾಟ್ ಟು ಟಾಕ್ ಅಬೌಟ್ ಇಟ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಇನ್ ಮೈ ಲೈಫ್, ಫಾರ್ ಬೀಯಿಂಗ್ ಇನ್ ಅವರ್ ಸಂಘ ಆ್ಯಂಡ್ ಬೀಯಿಂಗ್ ಅ ಪಾರ್ಟ್ ಆಫ್ ಇಟ್. ಮತ್ತು ನೀವು ಖಂಡಿತ ಕರ್ನಾಟಕದಲ್ಲಿ ಜಾಸ್ತಿ ದಿವಸ ಇರಲ್ಲ ಅನಿಸುತ್ತೆ, ಇಲ್ಲಿಗೆ ಹೇಳ್ಕೊಂಡು ಬರುತ್ತೆ ನಿಮ್ಮನ್ನು. ಯಾಕೆಂದರೆ ನಮ್ಮೆಲ್ಲರ ಎನರ್ಜಿ ಅಷ್ಟೊಂದಿದೆ ನಿಮ್ಮನ್ನು ವಾಪಸ್ ಕರ್ಕೊಂಡು ಬರೋಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ರಶ್ಮಿ ಅವರೇ. ಸನ್ಮಾನ ಪತ್ರ ಕನ್ನಡದಲ್ಲಿದೆ, ಆದರೆ ನನ್ನ ಮನಸ್ಸಿನ ಭಾವನೆಗಳನ್ನು ಅವರಲ್ಲಿಗೆ ತುಳುವಿನಲ್ಲಿ ಬರೆದಿದೆ. ಯಾಕೆಂದರೆ ಸರದಂ ಶೆಟ್ಟರು ಮೊದಲು ಹೇಳಿದರು, ಸನ್ಮಾನ ಪತ್ರದ ಮೊದಲು ಅವರ ಬಗ್ಗೆ 2 ಮಾತು ಆಡಬೇಕು. ಇದು ತುಳುವಿನಲ್ಲಿದೆ. ಕಡಲಾಯರದ ಕೊಲ್ಲಿ ರಾಷ್ಟ್ರ ದುಬೈದ ಊರುಡು ಬಂಜಿದ ಗುಜಾರ್ಮೆಗೆ ಬತ್ತದ ಮುಲ್ಪ ಬದುಕದ ನಡಪೊಂದು ಉಪ್ಪನ ಪೆರ್ಮೆದವರಿಗೆ ತೊಡವೆ ನಮ್ಮ ಮೌಕ್ಯದ ಕನಿಷ್ಠ ಇಕ್ಕಲು ಕೊಲ್ಲಿ ರಾಷ್ಟ್ರೋಡು ಆಪಿನ ಕನ್ನಡ ಅಂಚನೆ ತುಳು ಲೇಸದ ಲೆಪ್ಪುಲೆಗೆ ಭಾರಿ ಪೊರ್ಲೋಡು ಮಾತೆರ್ಲ ಖುಷಿ ಆಪಿ ಲೆಕ್ಕ, ಮಾತೆರ್ಲ ಒಪ್ಪಿಗೆ ಆಪಿ ಲೆಕ್ಕ ಪೊರ್ಲೋಡು ಮಲ್ಪಾದ ಕೊರದು ಐತ ಒಟ್ಟಿಗೂ ಇಡೀ ಲೇಸದ ಪಿರವುದ ಮಲ್ಲ ಪರಿಕಲ್ಪನೆ ಮಲ್ಪುನ ಬೊಕ್ಕ ಬೆಂಪಿನ ಒಂಜಿ ಮಲ್ಲ ಶಕ್ತಿ ಗಣೇಶ್ ರೈಕುಲಿನ ವಿಶೇಷವೈನ ಕಾಲಿತ ಚಾತುರ್ಪೂಪುನ ಗಣೇಶ್ ರೈಕುಲಿಗೆ ಕಲಾ ಅಪ್ಪೆ ಸರಸ್ವತಿ ಸಂಪೂರ್ಣ ಒಲಿದೇರು ಬಂಡ ತಪ್ಪ ಒಂದು ಇಂಚಗು ಡಾಕ್ಟರ್ BR ಶೆಟ್ಟರ್ ಮೇರು ತನ್ನ ಅಮ್ಮನ ಮಿತ್ತು ಉಪ್ಪುನ ಮೋಕೆಗೋಸ್ಕರ ಉಡುಪಿಡಿ ಕಟ್ಟೈನಂಚಿನ ಹಾಸ್ಪಿಟಲ್ ಐಟ್ ಅಪ್ಪೆನ ಜಕ್ಕೆರಡು ಬಾಲ್ಯದ ಚಿತ್ರನು ಆಯಿಲ್ ಪೇಂಟೆಡ್ ಬುಡ್ಪೈನಾರು ಗಣೇಶ್ ರೈ ಪಂಡ್ರೆ ಮಸ್ತ್ ಖುಷಿ ಆಪುಡು. ಎಂಚಿನ ಚಿತ್ರ ಇತ್ತಂದಲ್ಲ ಒಬ್ಬಿ ಚಿತ್ರನೆಲ್ಲ ನಿಜ ಹೊರತ ಲೆಕ್ಕ ಬುಡ್ಪೋನ ಸಗತಿ ಸಾಮರ್ಥ್ಯ ಉಂಟು ಗಣೇಶ್ ರೈಕಲಿಗೆ. ಕಲೆ, ಸಾಹಿತ್ಯ, ಸಂಸ್ಕೃತಿ ಮಾತ ವಿದೊಟ್ಲ ಮಾತ ಕಾಲೊಡ್ಲ ಸಾಧನೆ ಮಲ್ಪುನಾರು ನಮ್ಮ ಗಣೇಶ್ ರೈಕರು. 6 ಮಲ್ಪುನ ಕೆಲಸ ಕೊಡೋರಿಯಾಗ ಮಾದರಿಯಾದುಂಡು. ಅಂಚಿನವರಿ ಮಹಾಮಲ್ಲ ಕಲಾವಿದೆ ಬೊಕ್ಕ ಸಂಘಟಕ್ಕೆ ಗಣೇಶ್ ರೈಕುಲ್ ಪಂಡ್ರೆ ಮಸ್ತ್ ಖುಷಿ ಒಂದುಂಡು. ಸನ್ಮಾನ ಪತ್ರ ಸುಂದರ ಕರ್ನಾಟಕದ ಕೊಡಗು ಜಿಲ್ಲೆಯ ಮಡಿಕೇರಿಯ BS ಕೃಷ್ಣಪ್ಪ ರೈ ಮತ್ತು ತುಳಸಿ ಕೃಷ್ಣಪ್ಪ ರೈ ಅವರ ಪುತ್ರರಾಗಿರುವ ತಾವು ಶಿಲ್ಪಿಯಾಗಿ, ಚಿತ್ರ ಕಲಾವಿದರಾಗಿ ಹಲವು ಬೃಹತ್ ದೇವತಾ ಮೂರ್ತಿಗಳನ್ನು, ಹಲವು ಸಂಘ ಸಂಸ್ಥೆಗಳಿಗೆ ಲಾಂಛನ, ಸ್ಮರಣ ಸಂಚಿಕೆಗಳ ಮುಖಪುಟ ವಿನ್ಯಾಸ, ರಂಗಮಂದಿರಗಳ ವೇದಿಕೆಗಳ ಡ್ರಾಮಾ ಸೀನರಿ ವಿನ್ಯಾಸ, ಹಲವು ವಾರ್ತಾಪತ್ರಿಕೆಗಳಲ್ಲಿ ಚಿತ್ರಕಲೆ, ಶಿಲ್ಪಕಲೆಯ ಬಗ್ಗೆ ನಿರಂತರ ಲೇಖನ ಪ್ರಕಟಣೆ ಹಾಗೂ ತಲಕಾವೇರಿ ಚಿತ್ರಪಟ, ಗ್ರೀಟಿಂಗ್ಸ್ ಕಾರ್ಡ್, ಅಮರ ಚಿತ್ರಕಥಾ ಪುಸ್ತಕಗಳನ್ನು ಪ್ರಕಟಿಸಿ ಲೋಕಾರ್ಪಣೆಗೊಳಿಸಿರುವಿರಿ. ಭಾರತ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕಾರ್ಯದರ್ಶಿ, ಕೊಡಗು ಕಲಾ ಪರಿಷತ್ ಸ್ಥಾಪಕ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿರುವಿರಿ. ಕೊಡಗು ಜಿಲ್ಲೆಯಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಕರ್ನಾಟಕ ರಾಜ್ಯ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಿರುವ ತಾವು ಸ್ವಯಂ ನಿವೃತ್ತಿಯನ್ನು ಪಡೆದು 1996ರಲ್ಲಿ ದುಬೈಗೆ ಆಗಮಿಸಿರುವಿರಿ. ಪ್ರಸ್ತುತ ಅರಬ್ ಸಂಯುಕ್ತ ಸಂಸ್ಥಾನದಲ್ಲಿ ಡಾಕ್ಟರ್ BR ಶೆಟ್ಟಿ ಅವರ ಸಮೂಹ ಸಂಸ್ಥೆಯಲ್ಲಿರುವ
ಜಾಹೀರಾತು ಸಂಸ್ಥೆಯಲ್ಲಿ ಕ್ರಿಯಾತ್ಮಕ ಕಲಾ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವಿರಿ. ದುಬೈ ಕರ್ನಾಟಕ ಸಂಘದಲ್ಲಿ ಸಾಂಸ್ಕೃತಿಕ ಕಾರ್ಯದರ್ಶಿ, UAE ತುಳುಕೂಟ ದುಬೈಯ ಕಲಾ ನಿರ್ದೇಶಕನಾಗಿ, ಶಾರ್ಜಾ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ತಾವು ಕಂಪ್ಯೂಟರ್ನಲ್ಲಿ ಗ್ರಾಫಿಕ್ ಡಿಸೈನ್ ಪರಿಣಿತಿಯನ್ನು ಪಡೆದಿರುವುದರಿಂದ UAEಯಲ್ಲಿರುವ ಎಲ್ಲ ಸಂಘ ಸಂಸ್ಥೆಗಳಿಗೆ ಕನ್ನಡ ಅಕ್ಷರದ ಲಾಂಛನ ವಿನ್ಯಾಸ, ಆಮಂತ್ರಣ ಪತ್ರ, ವೇದಿಕೆಗೆ ಕರ್ನಾಟಕದ ಕಲೆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಪರಿಕಲ್ಪನೆ ವಿನ್ಯಾಸದಲ್ಲಿ ಕಳೆದ 2 ದಶಕಗಳಿಂದ UAEಯ ಎಲ್ಲ ಕರ್ನಾಟಕ ಪರ ವೇದಿಕೆಗಳಲ್ಲಿ ಬೃಹತ್ ಕನ್ನಡ ಅಕ್ಷರಗಳು ರಾರಾಜಿಸಿವೆ. ಕನ್ನಡ ಪರ ಸಂಘಟನೆಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮ ನಿರೂಪಕನಾಗಿ ಕನ್ನಡ ಭಾಷೆಯನ್ನು ಮರುಳುನಾಡಿನಲ್ಲಿ ಪ್ರತಿಧ್ವನಿಸಿರುವಿರಿ. UAEಯಲ್ಲಿರುವ ಹೆಚ್ಚಿನ ಸಂಘ ಸಂಸ್ಥೆಗಳ ಕಾರ್ಯಕ್ರಮದ ಮೊದಲು, ನಡೆದ ನಂತರ ಕಾರ್ಯಕ್ರಮದ ಸವಿಸ್ತಾರವಾದ ಲೇಖನಗಳನ್ನು ಮತ್ತು UAEಗೆ ಆಗಮಿಸಿರುವ ಗಣ್ಯಾತಿ ಗಣ್ಯರ ಸನ್ಮಾನ ಪತ್ರ 300ಕ್ಕಿಂತಲೂ ಹೆಚ್ಚು, ಪರಿಕಲ್ಪನೆ, ಸಾಹಿತ್ಯ ಮತ್ತು ವಿನ್ಯಾಸ ಹಾಗೂ ಸಂದರ್ಶನ ಲೇಖನವನ್ನು ಹಲವಾರು ವೆಬ್ ಮಾಧ್ಯಮಗಳಲ್ಲಿ ಪ್ರಕಟಿಸಿರುವಿರಿ. ಅಬುಧಾಬಿ ಕರ್ನಾಟಕ ಸಂಘ ಪ್ರತಿಷ್ಠಿತ ಡಾಕ್ಟರ್ ದಾರಾ ಬೇಂದ್ರೆ ಪ್ರಶಸ್ತಿ, ಕುವೆಂಪು ವಿಶ್ವ ಕನ್ನಡ ರತ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಶಾರ್ಜಾ ಕನ್ನಡ ಸಂಘದ ಮಯೂರ ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿ, ಅಲೆನ್ ಕನ್ನಡ ಸಂಘದ ವತಿಯಿಂದ ವಿಶ್ವಮಾನ್ಯ ಕನ್ನಡ ರತ್ನ ಪ್ರಶಸ್ತಿ, ಧ್ವನಿ ಪ್ರತಿಷ್ಠಾನದ ವತಿಯಿಂದ ಧ್ವನಿ ಪುರಸ್ಕಾರ ಅಂತಾರಾಷ್ಟ್ರೀಯ ಪ್ರಶಸ್ತಿ, ವಿಶ್ವ ತುಳು ಸಮ್ಮೇಳನ ದುಬೈ, ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರಿಂದ ಸನ್ಮಾನ ಹಾಗೂ ಹಲವಾರು ಸಂಘ ಸಂಸ್ಥೆಗಳಿಂದ ಸನ್ಮಾನ ಗೌರವಗಳನ್ನು ಪಡೆದಿರುವಿರಿ. ಅರಬ್ ಸಂಯುಕ್ತ ಸಂಸ್ಥಾನದಲ್ಲಿ 2.5 ದಶಕಗಳ ಅವಧಿಯಲ್ಲಿ ಕನ್ನಡ ಮತ್ತು ತುಳು ಭಾಷೆಗೆ ಸಲ್ಲಿಸಿರುವ ತಮ್ಮ ನಿಸ್ವಾರ್ಥ ಸೇವೆಗಾಗಿ UAEಯಲ್ಲಿ ಕಾರ್ಯೋನ್ಮುಖವಾಗಿರುವ ಕರ್ನಾಟಕದ ಪರ ಸಂಘ ಸಂಸ್ಥೆಗಳು, ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರ ಪರವಾಗಿ ತಮ್ಮನ್ನು ಅಭಿನಂದಿಸಿ ಗೌರವಪೂರ್ವಕವಾಗಿ ಸನ್ಮಾನಿಸಿ ತಮ್ಮ ತಾಯ್ನಾಡಿಗೆ ಬೀಳ್ಕೊಡುತ್ತಿದ್ದೇವೆ. ತಮ್ಮ ಧರ್ಮಪತ್ನಿ ಶ್ರೀಮತಿ ಮಂಜುಳಾ ಗಣೇಶ್ ರೈ, ಪುತ್ರ ಮೋನಿಶ್ ರೈ, ಪುತ್ರಿ ಐಶ್ವರ್ಯ ರೈ ಅವರ ಜೊತೆಗೆ ತಮ್ಮ ನಿವೃತ್ತ ಜೀವನ ಸುಖಕರವಾಗಿರಲಿ ಹಾಗೂ ಕಲಾ ಸೇವೆ ನಿತ್ಯ ನಿರಂತರವಾಗಿರಲಿ ಎಂದು ಹಾರೈಸುತ್ತೇವೆ. UAEಯಲ್ಲಿರುವ ಕನ್ನಡ ಸಂಘಟನೆಗಳ ಒಕ್ಕೂಟದ ಪರವಾಗಿ ಶ್ರೀಧರದ ಸರ್ವೋತ್ತಮ್ ಶೆಟ್ಟಿ, 2 ಆಗಸ್ಟ್ ಶುಕ್ರವಾರ 2019, ಫಾರ್ಚೂನ್ ಪ್ಲಾಜಾ ಸಭಾಂಗಣ, ಅಲ್ ಗೀಸಸ್, ದುಬೈ, UAE. ದಯವಿಟ್ಟು ಅವರ ಪುತ್ರ ಮತ್ತು ಪುತ್ರಿ ದಯವಿಟ್ಟು ವೇದಿಕೆ ಬರಬೇಕು. ಮೋನಿಶ್ ರೈ ಮತ್ತು ಐಶ್ವರ್ಯ ಅವರು ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ UAEಯಲ್ಲಿರುವ ಕರ್ನಾಟಕ ಸಂಘಟನೆ ಒಕ್ಕೂಟದ ಪರವಾಗಿ ಅಧ್ಯಕ್ಷರಾಗಿರುವಂತಹ ಸರ್ವೋತ್ತಮ್ ಶೆಟ್ಟಿ ಮತ್ತು ಇದನ್ನು ನಡೆಸಿಕೊಟ್ಟಂತ ಸತೀಶ್ ಪೂಜಾರಿ ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೀವಿ. ಹರೀಶ್ ಬಂಗೇರ, ಪ್ರೇಮನಾಥ್ ಶೆಟ್ಟರು, ಸುಜಾತ್, ರವಿ ಶೆಟ್ಟರು ದಯವಿಟ್ಟು ವೇದಿಕೆ ಮೇಲೆ ಮಾರ್ಗದರ್ಶಿ ನೀವು ಇರಬೇಕು. ಹರೀಶ್ ಬಂಗೇರ, ಶಾಲನ್ನು ಸರ್ವೋತ್ತಮ್ ಶೆಟ್ಟಿ ದಯವಿಟ್ಟು ಸಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಎಲ್ಲರ ಪರವಾಗಿ ಅದೇ ರೀತಿ ಸನ್ಮಾನ ಪತ್ರವನ್ನು ದಯವಿಟ್ಟು ಶ್ರೀಧರದ ಹರೀಶ್ ಬಂಗೇರ ಅವರು ದಯವಿಟ್ಟು ನೀಡಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಪೂಂಗುಚ್ಛವನ್ನು ದಯವಿಟ್ಟು ಶ್ರೀಧರದ ಪ್ರೇಮನಾಥ್ ಶೆಟ್ಟರು ದಯವಿಟ್ಟು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಫಲಪುಷ್ಪವನ್ನು ದಯವಿಟ್ಟು ಶ್ರೀಧರದ ಬಾಲಸಾಲೇನವರು ದಯವಿಟ್ಟು ನೀಡಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಅದೇ ರೀತಿ ಮೊಮೆಂಟ್ ಅನ್ನು ಸತೀಶ್ ಪೂಜಾರಿ ಅವರು ದಯವಿಟ್ಟು ವೇದಿಕೆ ನೀಡಬೇಕಾಗಿ ವಿನಂತಿಸಿಕೊಳ್ತೀವಿ. ಇದೊಂದು ಅಮೂಲ್ಯವಾದ ಒಂದು ಕ್ಷಣ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲ ಸಂಘಟನೆಗಳ ಪರವಾಗಿ ಇದೀಗ ಅವರು ಗಣೇಶ್ ರೈ ಅವರಿಗೆ ಸನ್ಮಾನ ನಡೆಸುತ್ತಿದ್ದೇವೆ. ಇಷ್ಟರವರೆಗೆ ದುಬೈ ಮಣ್ಣಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಎಲ್ಲ ಸಂಘದವರು ಒಗ್ಗೂಟಾಗಿ
ಸನ್ಮಾನ ಮಾಡಿದ ನಿದರ್ಶನ ಇಷ್ಟರ ತನಕ ಇರಲಿಲ್ಲ. ನಿಜಕ್ಕೂ ಗಣೇಶ್ ರೈ ಅವರವರು ಎಲ್ಲರಿಗೂ ಮಾದರಿಯಾದ ವ್ಯಕ್ತಿ ಅಂತ ಹೇಳ್ಬೋದು. ಇನ್ನು ಒಂದು ವಿಷಯ ಇಲ್ಲಿ ಹೇಳ್ತೇನೆ, ಸನ್ಮಾನ ಪತ್ರ ಕೂಡ ಅವರೇ ಮಾಡಿದ್ದು. ಅದ ನಾನು ಅವ್ರ ಹತ್ರ ಹೇಳಿದ್ದು. ಹೌದು, ಮ್ಯಾಟರ್ ಕೊಟ್ಟಿದ ಮೇಲೆ ಅವ್ರ ಹತ್ರ ಮಾಡಿಸಿದ್ದು. ಅದನ್ನು ಬೇರೆ ಯಾರು ಮಾಡುವ ಜನ ಇಲ್ಲ ಈಗ ಇಲ್ಲಿ. ದೇವರು ನಿಮಗೆ ಗಂಡ ಹೆಂಡತಿ ಮಕ್ಕಳಿಗೆ ಆಯುರಾರೋಗ್ಯ ಆಯುಷ್ಯ ಸಂಪತ್ತು ಜೀವನದಲ್ಲಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನಮ್ಮೆಲ್ಲರ ಪರವಾಗಿ ನಿಮ್ಮನ್ನು ಆಶೀರ್ವದಿಸಿ ಧನ್ಯವಾದ. ಗುಡ್ ಲಕ್. ಎಲ್ಲರೂ ಎದುರು ಇರಬೇಕು, ಎಲ್ಲರೂ ಎದುರು ಇರಬೇಕು. ಎಲ್ಲ 3 cheers to Ganesh Rai. Hip hip. Hip hip.